This program is brought to you by VK Developers, powered by Nippon Paint, V2 Realty, Amrit Noni, ಆರೋಗ್ಯದ ಭರವಸೆ, Cycle Pure Agarbatti, Ashoka Business Center, Workspace managed by Vertex, co-powered by Warriors, dance, 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 warriors, dance, 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 warriors. ಹಾಯ್ ಹೆಲೋ ಆ್ಯಂಡ್ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4 ಗ್ರ್ಯಾಂಡ್ ಫಿನಾಲೆ ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ. ನಾನು ಸೌಮ್ಯ ಕೋಟೆನ್, ಹಾಗೆಯೇ ನನ್ನ ಜೊತೆ ಇರುವಂತಹ ಹ್ಯಾಂಡ್ಸಮ್. ಥ್ಯಾಂಕ್ ಯು ರಾಹುಲ್. ಅಷ್ಟೇ ಸಾಕು ಇವತ್ತು. ಯಾಕಂತಂದ್ರೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂತಂದ್ರೆ ಇಷ್ಟು ಎಪಿಸೋಡ್ಸ್ಗಳ ನಂತರ ಫೈನಲಿ ಹಿಯರ್ ವಿ ಆರ್ ಅಟ್ ದ ಗ್ರ್ಯಾಂಡ್ ಫಿನಾಲೆ ಆಫ್ ಡುವೆಟ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಹೌ ಎಕ್ಸೈಟೆಡ್ ಆರ್ ಯು ಸೌಮ್ಯ? ಎಸ್ಪೆಷಲಿ ನಮ್ಮ ಡ್ಯಾನ್ಸ್ ವಾರಿಯರ್ ಹೇಳಬೇಕಂದ್ರೆ ಇಷ್ಟು ತನಕ ಗ್ರೂಪ್ ಫಿನಾಲೆ ಮಾತ್ರ ಇತ್ತು. ಪ್ರಪ್ರಥಮ ಬಾರಿಗೆ ವಿಶೇಷವಾಗಿ ಡುವೇಟ್ ಫಿನಾಲೆ ನಡೀತಾ ಇದೆ. ಸೊ ನಮ್ಮ 8 ತಂಡಗಳ ಡುವೇಟ್ ಪರ್ಫಾರ್ಮೆನ್ಸ್ ಅನ್ನು ನಾವಂತೂ ನೋಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೇವೆ. ಆ್ಯಂಡ್ ರಾಹುಲ್ನ ಎಕ್ಸೈಟ್ಮೆಂಟ್ ಮುಖದಲ್ಲಿ ಕಾಣ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇಷ್ಟು ಎಪಿಸೋಡ್ಗಳಲ್ಲಿ ಯಾವಾಗಲೂ ನಮ್ಮ ಗ್ರೂಪ್ ಡಾನ್ಸ್ ಹಾಗೂ ಡುವೆಟ್ ಡಾನ್ಸ್ ಒಟ್ಟಿಗೆ ಕಂಬೈನ್ ಆಗಿ ನಡೀತಾ ಇತ್ತು. ಆದರೆ ಇವತ್ತು ಫಿನಾಲೆಗೆ ಸ್ಪೆಷಲಿ ಆಗಿ ನಾವು ನಮ್ಮ ಗ್ರೂಪ್ ಡಾನ್ಸ್ ಸಪ್ರೇಟ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಡುವೆಟನ್ನು ಸಪ್ರೇಟ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಯಾಕೆಂತಂದರೆ ಇವತ್ತು ಡುವೆಟ್ನಲ್ಲಿ ಫೈನಲಲ್ಲಿ ವಿನ್ ಆಗೋವರೆಗೆ ಅವರು ಪ್ರೈಸ್ಗಳು ಡುವೆಟ್ ಕ್ಯಾಟಗರಿನಲ್ಲೇ ಸಿಗುತ್ತೆ, ಗ್ರೂಪ್ನವರಿಗೆ ಗ್ರೂಪ್ ಡಾನ್ಸ್ ಕ್ಯಾಟಗರಿನಲ್ಲೇ ಸಿಗುತ್ತೆ. ಅದರ ಜೊತೆಗೆ ಕೋರಿಯೋಗ್ರಾಫರ್ಗೂ ಕೂಡ ಪ್ರೈಸಸ್ ಇದೆ. ಎಸ್, ಇದು ನಮ್ಮ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4ನ ವಿಶೇಷತೆ. ಸೊ ಎಲ್ಲ ಪ್ರತಿಭೆಗಳಿಗೂ ಕೂಡ ಅವಕಾಶ ಸಿಗಬೇಕು, ಅದರ ಜೊತೆ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ವಿಭಾಗದವರಿಗೂ ಕೂಡ ಪ್ರೈಸ್ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಬಾರಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4 ವಿಶೇಷವಾದಂತಹ ಒಂದು ಬಹುಮಾನಗಳ ಜೊತೆಗೆ ಬಂದಿದೆ. ಸೊ ನಾವೀಗ ಜಾಸ್ತಿ ಮಾತಾಡಿದರೆ ಆಗೋಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮ ಮುಂದುವರಿಬೇಕಾದ್ರೆ ನಾವೆಷ್ಟು ಇಂಪಾರ್ಟೆಂಟ್, ನಮಗಿಂತ ಇಂಪಾರ್ಟೆಂಟ್ ನಮ್ಮ ತ್ರಿಮೂರ್ತಿಗಳು. ಹೌದು, ಅವ್ರನ್ನೊಂದು ಕರೀಲೇಬೇಕಲ್ಲ, ನಾವಿಬ್ರು ಬಂದ್ರೆ ಸಾಕಾಗಲ್ಲ, ಅವ್ರು ಬರಲೇಬೇಕು. ಸೊ ಇದೀಗ ನಮ್ಮ ಮೊದಲನೇ ಜಡ್ಜಸ್ ಅನ್ನ ವೇದಿಕೆಗೆ ಕರೆಯುವಂತ ಸಮಯ ಬಂದಿದೆ. So with your permission, I'd like to call upon the wonderful choreographer, ಒಂದಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ ಕೊರಿಯೋಗ್ರಾಫ್ ಮಾಡಿರುವಂಥವರು, ಬಾಲಿವುಡ್ನ ಸಿನಿಮಾಸ್ ವಂಡರ್ಫುಲ್ ಡಾನ್ಸಿಂಗ್ ನಂಬರ್ಸ್ಗಳನ್ನ ಕೊರಿಯೋಗ್ರಾಫ್ ಮಾಡಿರುವಂತಹ ನಮ್ಮ ಮಂಗಳೂರಿನ ಹೆಮ್ಮೆ, ಇಟ್ ಈಸ್ none other than Elton Mascarenhas onto the dais. ಅವರು ವೇದಿಕೆಗೆ ಬಂದಾಯಿತು. ಫಿನಾಲೆ ವೈಬಲ್ಲಿ, ಅದು ಕೂಡ ಡುವೆಟ್ ಫಿನಾಲೆಗೆ ಬಂದಿದ್ದೇವೆ. ಸೊ ಸಖತ್ತಾಗಿ ಟ್ರೆಡಿಷ್ನಲ್ ಆಗಿ ಬಂದಿದ್ದೀರಾ. ಸೊ ಹೇಗುಂಟು ಫಿನಾಲೆಯ ವೈಬ್? ಸೂಪರ್ ಆಗಿದೆ. ವೆರಿ ಎಕ್ಸೈಟೆಡ್, ವೆರಿ ನರ್ವಸ್. ನಾನು ಯಾಕೆ ನರ್ವಸ್ ನನಗೇ ಗೊತ್ತಿಲ್ಲ. ಬಟ್ ಲುಕಿಂಗ್ ಎಟ್ ದ ವೈಬ್, ಲುಕಿಂಗ್ ಎಟ್ ದ ಅಟ್ಮಾಸ್ಫಿಯರ್, ಲುಕಿಂಗ್ ಎಟ್ ದ ಪ್ರಿಪ್ರೇಷನ್, ನಾನು ಆಚೆಯಿಂದ ಬರುವಾಗ ಎಲ್ಲರೂ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಐ ಆಮ್ ಎಕ್ಸೈಟೆಡ್, ಫುಲ್ಲಿ ಲೋಡೆಡ್, ಫುಲ್ಲಿ ಎಕ್ಸೈಟೆಡ್. ಆಯಿತು, ಅವರು ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಆದರೆ ಅವರಿಗೆ ಕಂಪನಿ ಕೊಡಲಿಕ್ಕೆ ಇನ್ನಿಬ್ಬರು ಬರಬೇಕು. ನಮ್ಮ ತ್ರಿಮೂರ್ತಿಗಳು ಕಂಪ್ಲೀಟ್ ಆಗಬೇಕಾದ್ರೆ ಇನ್ನಿಬ್ಬರು ಬಂದ್ರೆ ಸ್ಟೇಜ್ಗೂ ಕೂಡ ಮಜಾ ಸಿಗುತ್ತೆ. ಸೊ ಇನ್ನೋರ್ವ ಜಡ್ಜನ್ನು ವೇದಿಕೆಗೆ ಕರೆಯುವಂಥ ಹೊತ್ತು. ಸೊ ABCD ಚಿತ್ರದ ಮುಖಾಂತರ ಎಲ್ಲರ ಮನಸ್ಸನ್ನು ಗೆದ್ದು, ರಿಯಾಲಿಟಿ ಶೋದ ಮುಖಾಂತರ ಎಲ್ಲ ಮನಸ್ಸನ್ನು ಗೆದ್ದು, ಖಾಲಿ ಕರಾವಳಿ ಭಾಗದಲ್ಲಿ ಅಲ್ಲದೆ ಕರಾವಳಿಯಿಂದ ಹೊರಗಡೆ ಕೂಡ ಹೆಸರಿರುವಂತಹ ನಮ್ಮ ಕರಾವಳಿ ಭಾಗದ ಒಬ್ಬ ಅದ್ಭುತವಾದಂತಹ ನೃತ್ಯಗಾರ, ದಟ್ ಈಸ್ ನನ್ ಅದರ್ ದ್ಯಾನ್ Kishore Aman Shetty. Ladies and gentlemen, put your hands together for Kishore Aman Shetty. ಎಷ್ಟು ಎಪಿಸೋಡ್ಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಎಲ್ಲ ಪರ್ಫಾರ್ಮೆನ್ಸ್ಗಳನ್ನು. ಇವತ್ತು ಸ್ಪೆಷಲಿ ಆಗಿ ಫಿನಾಲೆಗೆ ಮಕ್ಕಳಾದರೂ ಪ್ರಿಪ್ರೇಷನ್ ಮಾಡ್ಕೋತಾರೆ, ಅವ್ರಿಗೆ ಗೊತ್ತು ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ. ಬಟ್ ನೀವು ಪ್ರಿಪೇರ್ಡ್ ಆಗಿ ಬರೋಕ್ಕೆ ಆಗೋದೇ ಇಲ್ಲ. ಆದರೂ ನಿಮ್ಮ ಕೆಲಸ ಇವತ್ತೇನಿದೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುವಂಥ ಕೆಲಸ. ಯಾವ ರೀತಿ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ, ಅಥವಾ ಯಾವ ರೀತಿ ಎಂಟೈರ್ ಈ ಸೀಸನನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ?
ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇದು ಗ್ರ್ಯಾಂಡ್ ಫಿನಾಲೆ ಡುಯೆಟ್ ಎಪಿಸೋಡ್ ಆಗ್ತಾ ಇದೆ. ಸೊ ತುಂಬ ಎಕ್ಸೈಟೆಡ್ ಇದ್ದೀವಿ ಮತ್ತು ತುಂಬ ನರ್ವಸ್ಸು ಆಗಿದ್ವಿ. ಯಾಕೆಂದರೆ ಅಷ್ಟು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಆ್ಯಂಡ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಲಾಸ್ಟ್ ವೀಕ್ ಆಗಲಿ ಪ್ರೀವಿಯಸ್ ಎಪಿಸೋಡ್ಸ್ ಆಗಲಿ, ಈ ಫೈನಲಲ್ಲಿ ನಾವು ಇನ್ನೂ ಸಹ ಒಂದು ಕ್ಯೂರಿಯಾಸಿಟಿಯಲ್ಲಿದ್ದೀವಿ. ಯಾಕೆಂದರೆ ಏನು ಮಾಡ್ತಾರೆ, ಏನೊಂದು ಪರ್ಫಾರ್ಮೆನ್ಸ್ ಇಲ್ಲಿ ಬರುತ್ತೆ. ಸೊ ವಿ ಆರ್ ವೆಯ್ಟಿಂಗ್. ಎಸ್, ಈವನ್ ವಿ ಆರ್ ವೈಟಿಂಗ್. ಬಟ್ ನಿಮ್ಮ ಹಾಟ್ ಸೀಟ್ಗೆ ಹೋಗೋಕ್ಕಿಂತ ಮೊದಲು ನಿಮ್ಮ ಜೊತೆ ಹೋಗ್ಲಿಕ್ಕೆ ನಮ್ಮ ಬ್ಯೂಟಿಫುಲ್ ಜಡ್ಜ್ ಕೂಡ ಗೊತ್ತಿತ್ತು. ಅವ್ರನ್ನ ನಾನೇ ನಿಮ್ಮ ಕರ್ತವ್ಯ. ಆವಾಗಲೇ ಕಾಂಟ್ರಾಕ್ಟ್ ಸೈನ್ ಆಗಿದೆ, ನಾನೇ ಕರಿಬೇಕು ಅಂತ. ಓಕೆ, ಸೊ ವೇದಿಕೆ ಮೇಲೆ ನಾವು ಇಷ್ಟೊತ್ತು ಇಬ್ಬರು ಗಂಡಸರನ್ನ ಕರೆದಿದ್ದೀವಿ ಜಡ್ಜಸ್ ಆಗಿ. ಇವಾಗ ಒಂದು ಬಾಲೆ ನಮ್ಮ ಜೊತೆಗೆ ಬೇಕು. ಬಾಲೆ 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 ಚಂದದ ಚೆದುರೆ ಬಾಲೆ ಬೇಕು ನಮ್ಮ ಜೊತೆಗೆ. ಸೊ ಅದಕ್ಕೋಸ್ಕರ ಈ ವೇದಿಕೆ ಮೇಲೆ ನಾನು ಕರೆಯೋಕೆ ಇಷ್ಟಪಡ್ತಾ ಇದ್ದೀನಿ. ಒಂದಷ್ಟು ಸೀರಿಯಲ್ಗಳಲ್ಲಿ ಹೀರೋಯಿನ್ ಆಗಿ ಬಂದಂಥವರು, ವಿಲನ್ ಕೂಡ ಮಾಡಿದ್ದಾರೆ. ಅದು ಸೀರಿಯಲ್ನ ನೀವು ರೆಫರ್ ಮಾಡಿ. ಓಕೆ, ಅದೇ ರೀತಿ ಒಂದಷ್ಟು ಸಿನಿಮಾದಲ್ಲಿ ಹೀರೋಯಿನ್ ಆದವರು, ವಂಡರ್ಫುಲ್ ಡಾನ್ಸರ್. ನಾನು ಕೂಡ ಅವ್ರ ಜೊತೆ ಡಾನ್ಸ್ ಮಾಡಿದ್ದೀನಿ ಒಂದಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ. ಈಗ ಈ ವೇದಿಕೆ ಮೇಲೆ ನಾನು ಕರೆಯೋಕೆ ಇಷ್ಟಪಡ್ತಾ ಇದ್ದೀನಿ ದ ಬ್ಯೂಟಿಫುಲ್ ರಶ್ಮಿತಾ ಚಂಗಪ್ಪ. ಈಗ ಬ್ಯಾಲೆನ್ಸ್ ಆಯಿತು ಎಲ್ಲ. ಇಲ್ಲಿವರೆಗೂ ಬ್ಯಾಲೆನ್ಸ್ ಇರಲಿಲ್ಲ, ಇವಾಗ ಕರೆಕ್ಟಾಗಿ ಬ್ಯಾಲೆನ್ಸ್ ಆಯಿತು. ರಶ್ಮಿತಾ ಅವರು, ಎಷ್ಟು ನಿಮ್ಮ ಬಗ್ಗೆ ಹೊಗಳಿದ್ದೀನಿ ಗೊತ್ತಾ ನಾನು? ಅಲ್ಲ, ನೀವು ಈ ಶೋಗೆ ಬಂದಿದ್ದೀರಾ ಇಲ್ವಾ ಗೊತ್ತಿಲ್ಲ, ಬಟ್ ಅವರ ಪಕ್ಕದಲ್ಲಿ ನಿಂತದಂತ ಅವ್ರಿಗೆ ತುಂಬ ಖುಷಿ ಆಯಿತು. ವಿ ಆರ್ ಫ್ರೆಂಡ್ಸ್ ಫ್ರಮ್ ಸೋ ಮೆನಿ ಇಯರ್ಸ್, ಸೊ ಅದೊಂದು ಬಾಂಡಿಂಗ್ ಇದ್ದೇ ಇರುತ್ತಲ್ವಾ. ರಶ್ಮಿತಾ ಅವರೇ, ಇವಾಗ ನಾವು ಫೈನಲ್ ಆಗಿ ಫಿನಾಲೆಗೆ ಬಂದಿದ್ದೀವಿ. ಎಷ್ಟು ಎಪಿಸೋಡ್ಸ್ಗಳಲ್ಲಿ ನೀವು ಜಡ್ಜ್ಮೆಂಟ್ಗಳನ್ನ ಪಾಸ್ ಮಾಡಿದ್ದೀರಾ, ಒಂದಷ್ಟು ಕಮೆಂಟ್ಸ್ಗಳನ್ನ ಕೊಟ್ಟಿದ್ದೀರಾ, ಕಾಂಪ್ಲಿಮೆಂಟ್ಗಳನ್ನ ಕೊಟ್ಟಿದ್ದೀರಾ. ಅವರೆಲ್ಲರೂ ಆ ಕಾಂಪ್ಲಿಮೆಂಟ್ಗಳನ್ನ ಅಥವಾ ಕಮೆಂಟ್ಸ್ಗಳನ್ನ ತೊಗೊಂಡು ಅವರ ಪರ್ಫಾರ್ಮೆನ್ಸ್ನಲ್ಲಿ, ಇವತ್ತಿನ ಫಿನಾಲೆ ಪರ್ಫಾರ್ಮೆನ್ಸ್ನಲ್ಲಿ ಅದನ್ನು ಅಳವಡಿಸಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂಥ ಭರವಸೆ ನಮಗೆಲ್ಲರಿಗೂ ಇದೆ ಅಂತ ನಾನು ಅನ್ಕೋತೀನಿ, ನಿಮಗೂ ಇದೆ ಅಂತ ನಾನು ಅನ್ಕೋತೀನಿ. ಬಟ್ ಆದರೂ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳೇನು, ಅಥವಾ ಇಡೀ ಈ ಸೀಸನ್ನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಿ ವಿ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಷ್ಟು ಅಂದರೆ ಎಪಿಸೋಡ್ಸ್ಗಳಾಗಿದೆ, ಒಂದಷ್ಟು ಟೀಮ್ಸ್ ಇತ್ತು, ಅದರಲ್ಲಿ ಫಿಲ್ಟರ್ ಆಗಿ ದ ಬೆಸ್ಟ್ ಫಿನಾಲೆಗೆ ಬಂದಿದ್ದಾರೆ. ಸೊ ಅದರಲ್ಲಿ ಲಾಸ್ಟ್ ಟೈಮ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆಲ್ ದ ಜಡ್ಜಸ್ ಅವ್ರಿಗೆ ಹೇಳಿದ್ದಾರೆ. ಸೊ ಇವತ್ತೇನಂತಂದರೆ ಆ ಕಮೆಂಟ್ಸ್ಗಳನ್ನೆಲ್ಲ ತೊಗೊಂಡು ಪಾಸಿಟಿವ್ ನೆಗೆಟಿವ್ ಎಲ್ಲ ತೊಗೊಂಡು ಅವ್ರು ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ಯಾರು ವಿನ್ ಆಗ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ಕೂಡ ನನಗೆ ಇನ್ನೂ ಜಾಸ್ತಿನೇ ಇದೆ. ಸೊ ಐ ವಿಶ್ ಎವ್ರಿ ಟೀಮ್ ಅ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್. ಯಾ, ಆ್ಯಂಡ್ ನಿಮಗೂ ಕೂಡ 3 ಜನರಿಗೂ ಕೂಡ ಆಲ್ ದ ಬೆಸ್ಟ್. ಯಾಕಂದರೆ ನಾವು ಆ ವಿನ್ನರ್ ಯಾರು ಅಂತ ತಿಳ್ಕೊಬೇಕಾದ್ರೆ ಅದಕ್ಕೆ ಕಾರಣಕರ್ತರು ನೀವು. ನಿಮ್ಮ ಜಡ್ಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೋಸ್ಕರ ನಿಮ್ಮ ಹಾಟ್ ಆಗಿರುವಂಥ ಹಾಟ್ ಸೀಟ್ ವೆಯ್ಟ್ ಮಾಡ್ತಾ ಇದೆ. ಸೊ ಆಲ್ ದ ಬೆಸ್ಟ್ ನಿಮಗೂ ಕೂಡ, ಹಾಗೆಯೇ ಎಲ್ಲ ಕಂಟೆಸ್ಟೆಂಟ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ದೆ ನಿಮ್ಮ ಹಾಟ್ ಸೀಟ್ಗೆ ನೀವು ತೆರಳುವಂತಹ ಸಂದರ್ಭ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಫಿನಾಲೆಯ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂತಹ ನಮ್ಮ ಜಡ್ಜಸ್ಗಳು ಅವರ ಹಾಟ್ ಸೀಟ್ಗಳಲ್ಲಿ ಆಸೀನರಾಗಿದ್ದಾರೆ. ನಾವು ಬಂದಾಯಿತು, ವೇದಿಕೆಗೆ ನಮ್ಮ ಜಡ್ಜಸ್ಗಳು ಕೂಡ ಬಂದಾಯಿತು. ಇನ್ನು ಈ ವೇದಿಕೆ ಮೇಲೆ ಯಾರು ಬರಬೇಕು? ಸೊ ಈಗ ಮೊದಲನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಮೂಡಿಗೆರೆಯ ಜೀವನ್ ಮತ್ತು ಜ್ಯೋತಿಕಾ ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರೂ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಜೀವನ್ ಆ್ಯಂಡ್ ಜ್ಯೋತಿಕಾ. Ladies and gentlemen, put your hands together for Jeevan and Jyotika. ಇದು ಮುದ್ದಾದ 2 ಪಾರಿವಾಳಗಳ ಪ್ರೀತಿಯ ಕತೆ. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು? ಗುರಿ ಹಂಗೆ ನನ್ನ ನೆತ್ತಿ ಸುತ್ತುತ್ತೈತೆ, ಪ್ರೇಮದಾನ ಶೈಲಿ ಪಾದ ತೇಲುತ್ತೈತೆ. ನೀನು ನಕ್ಕರೆ ನಮ್ಮೂರ ತುಂಬ ಗಂಧದ ಮಳೆ,
ಗಂಧದ ಕಳೆ. ಅಂಗಿ ಹಾಕಿ ಕ್ರಾಪು ತೀಡಿ ಓಡಿ ಬಂದ ನಿನ್ನ ನೋಡಲು, ಬೇಕು ಅಂತ ಸುಮ್ಮನಾರ ಏನೋ ಒಂದು ಮಾತಾಡಲು. ನಿನ್ನ ನೋಡ ಆಸೆ ಒಂದೇ ಉಕ್ಕುತ್ತೈತೆ ಯಾವಾಗಲೂ, ನಿನ್ನ ಬೇಡಿ ಓಡುತ್ತೈತೆ ನಾನು ನೋಡು ಇವಾಗಲೂ. ಹಾರೋ ಹಕ್ಕಿಯ ರೆಕ್ಕೆಗೆ ಒಂದು ಗೆಜ್ಜೆ ಕಟ್ಟಲ, ಓಡಮೇಜಿಗೆ ಉಯ್ಯಾಲ ಕಟ್ಟಿ ಜೋತು ಬೀಳಲ. ಯಾರು ನೀನು ಪಾರಿವಾಳ, ಯಾರು ನೀನು? ನಂಗೊಂದು ಕನ್ಸಿದೆ, ಆ ಕನ್ಸಿನ ನನ್ಸಾಗೋ ತರ ಮಾಡ್ತೀಯಾ? ಓಹೋ, ಏನ್ ಕನ್ಸದು? ನಿನ್ ಜೊತೆ ಇಡೀ ಪ್ರಪಂಚ ಸುತ್ಬೇಕು. ಆ ಮಂಜು, ಬಿಸಿಲು, ಗಾಳಿ, ಮಳೆ ಎಲ್ಲ ದಾಟಿ ಯಾರು ಇಲ್ದಿರೋ ಪ್ರಪಂಚಕ್ಕೆ ಹಾರಿ ಹೋಗ್ಬೇಕು. ಹೌದು, ನಾನ್ ಯಾರೋ ನಿಂಗೆ? ನಿಂಗೇನು ಕನ್ಸಲ್ವಾ? ಯಾರೇ ಯಾರೇ ನೀನು ನಂಗೆ ಏನೋ ಆಸೆ ಹೇಳುವುದೆಂಗೆ, ನಿನಗಾಗೆ ಜನನ ನಿನಗಾಗೆ ಮರಣ. ಜೊತೆಯಾಗಿ ಕೈ ಹಿಡಿದು ನಡೆಯೋದೆ ನನಗಾಸೆ, ಉಸಿರಾಗಿ ಕಡೆ ತನಕ ನಾ ಕಾಯುವ ಆಸೆ. ಸೂರ್ಯ ಹುಟ್ಟೋದನು ಒಮ್ಮೆ ಮರೆತೋದ್ರು ನಾನಿನದಾಗೆ ಹುಟ್ಟಿ ಬರುವೆ. ಮಗುವಾಗಿ ಮಡಿಲಲ್ಲಿ ನಾ ಮಲಗುವ ಆಸೆ, ಮಣ್ಣಲ್ಲಿ ಜೊತೆಯಾಗಿ ನಾ ಸೇರುವ ಆಸೆ. ತಪ್ಪಾದರೆ ಕ್ಷಮಿಸು, ಒಪ್ಪಿ ನನ್ನ ಓದಿಸು. ಕಾಣದ ದೇವರು ಕಾಣ
ಜನದ ಮನಸ್ಸಲ್ಲಿ ಪ್ರೀತಿಯ ಚೆಲ್ಲುವನು ಯಾರ ಹೃದಯವ ಯಾರಿಗೂ ನೀಡುತ್ತ ಚೆಲ್ಲಾಟ ಆಡುವನು ನಮ್ಮ ಡಾನ್ಸ್ ವಾರಿಯರ್ ಸೀಸನ್ 4ನ ಡುಯೆಟ್ ಫಿನಾಲೆಯ ಪ್ರಥಮ ಕಂಟೆಸ್ಟೆಂಟ್ ನೀವು ಜೀವನ್ ಹಾಗೆಯೇ ಜ್ಯೋತಿಕಾ ನಮ್ಮ ಮೂಡಿಗೆರೆಯಿಂದ ಬಂದಿದ್ದೀರಾ. ಸೊ ಫಸ್ಟ್ ಪರ್ಫಾರ್ಮೆನ್ಸ್ ಆಯಿತು. ಏನಿದ್ರು ಕೂಡ ಈಗ ಜಡ್ಜಸ್ಗೆ ನಿಮ್ಮ ಈ ಒಂದು ಪ್ರೇಮ ಪಕ್ಷಿಗಳ ವಿಭಿನ್ನವಾದಂಥ ರೂಪಕವನ್ನು ವೇದಿಕೆ ಮೇಲೆ ತೋರಿಸ್ಕೊಟ್ರಿ. ಸೊ ಹೇಗಾಗಿದೆ ಅನ್ನೋದನ್ನು ಕೇಳ್ಕೊಂಡು ಬರೋಣ. ಓವರ್ ಟು ಎಲ್ಟನ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು? ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾದ್ರೆ ನಾಟ್ ಅ ನ್ಯೂ ಕಾನ್ಸೆಪ್ಟ್. ಓಕೆ, ನೋಡಿದ್ದೀವಿ ತುಂಬ ಪಕ್ಷಿಗಳು, ತುಂಬ ಆ್ಯನಿಮಲ್ಸ್, ಲವ್ ಸ್ಟೋರಿ ಎಲ್ಲ ನೋಡಿದ್ದೀವಿ. ನಾಟ್ ಅನ್ ವೆರಿ ಯೂನಿಕ್ ಕಾನ್ಸೆಪ್ಟ್ ಅಂತ, ವೆರಿ ಸಿಂಪಲ್ ಕ್ಯೂಟ್ ಕಾನ್ಸೆಪ್ಟ್ ತಗೊಂಡಿದ್ದೀರಾ. ಪರ್ಫಾರ್ಮೆನ್ಸ್ ವೈಸ್ ಇಟ್ ವಾಸ್ ಓಕೆ, ಇಟ್ ವಾಸ್ ಕ್ಲೀನ್, ಇಟ್ ವಾಸ್ ನೀಟ್ ಹೇಳ್ಬೋದು. ಬಟ್ ಸಮ್ವೇರ್ ಇಯರ್ ಆ್ಯಂಡ್ ದೇರ್ ಅದರಲ್ಲಿ ಮೆಸ್ಸಿ ಇತ್ತು, ಅಲ್ಲಲ್ಲಿ ಪೋರ್ಷನ್ಸ್, ಸ್ಟೆಪ್ಸ್ ಮಿಸ್ ಮಾಡಿದ್ರಿ ಜ್ಯೋತಿಕಾ ಅಲ್ವಾ, ಎನರ್ಜಿ ಡ್ರಾಪ್ ಆಯಿತು ಸ್ವಲ್ಪ. ಬಟ್ ಅದರ್ವೈಸ್ ಓವರಾಲ್ ಇಟ್ ವಾಸ್ ಅ ಓಕೆ, ಗುಡ್, ನೀಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕಿಶೋರ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು? ಕಂಗ್ರ್ಯಾಚುಲೇಷನ್ಸ್, ಫಿನಾಲಿಗೆ ಬಂದಿದ್ದೀರಾ. Thank you, sir. ಎಸ್, ಹೇಳಿದರು ಎಲ್ಟನ್ ಆಲ್ರೆಡಿ ಬರ್ಡ್ಸ್ ಇದೆಲ್ಲ ನಾವು ಥೀಮ್ಸ್ ನೋಡಿ ಬಂದಿದ್ದೀವಿ. ಡಾನ್ಸಿಂಗ್ ವೈಸ್ ಆಗಲಿ ಒಂದು ಕಾಸ್ಟ್ಯೂಮ್ಸ್ ಈ ಥೀಮಿಗೆ ಏನು ಬೇಕಲ್ಲ ಆ ಕಾಸ್ಟ್ಯೂಮ್ ಆ ಥರನೇ ಮಾಡಿದ್ದೀರಾ. ಆ್ಯಂಡ್ ಎಸ್ ಜ್ಯೋತಿಕಾ, ನಿಮ್ಮದು ಫೇಸಲ್ಲಿ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ವೈ, ವಾಟ್ ಹ್ಯಾಪನ್? ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ ಇದು? ಸರ್ ಆ್ಯಕ್ಚುಲಿ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಹಾಗಾಗಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಲಿಕ್ಕಾಗಲಿಲ್ಲ. ಲಾಸ್ಟ್ ಒಂದು 3-4 ಡೇಸಿಂದ ಪ್ರಾಕ್ಟೀಸ್ ಮಾಡಿದ್ವಿ ಸರ್. ಬಟ್ ನೀವು ಏನೆಲ್ಲ ಸ್ಟೆಪ್ಸ್ ಮಾಡಿದ್ದೀರಾ, ಏನೆಲ್ಲ ಕೊರಿಯೋಗ್ರಫಿ ಮಾಡಿದ್ದೀರಾ, ಅದನ್ನು ಕರೆಕ್ಟಾಗಿ ಮಾಡ್ತಿದ್ರೆ ಒಂದು 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 ನಾರ್ಮಲ್ ಎವರೇಜ್ಗೆ ಬರ್ತಾ ಇತ್ತು. ಬಟ್ ಏನೋ ಅವ್ರ ಫೇಸಲ್ಲಿ ಕಾಣ್ತಾ ಇತ್ತು ಅದು. ಸೊ ಇಟ್ಸ್ ಓಕೆ, ಬಟ್ ಎನಿವೇಸ್ ಒಳ್ಳೆಯದಾಗಲಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಬ್ಯೂಟಿಫುಲ್ ಜಡ್ಜ್ ರಶ್ಮಿತಾ ಅವರೇ, ಹೇಗೆ ಅನ್ನಿಸ್ತು ನಿಮಗೆ? ಹಾಯ್ ಗಾಯ್ಸ್. ಹಾಯ್ ಮ್ಯಾಮ್. ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ಇವಾಗ ಫಿನಾಲೆ ಇದ್ದೀವಿ, ಸೊ ಜಾಸ್ತಿ ನೆಗೆಟಿವ್ ಪಾಸಿಟಿವ್ ಹೇಳೋದಕ್ಕೆ ಇದು ಪ್ರಾಪರ್ ಜಾಗ ಅಲ್ಲ ಅನ್ಕೋತೀನಿ. ನಿಮ್ಗೆ ಏನೇನು ನೆಗೆಟಿವ್ ಪಾಸಿಟಿವ್ ಹೇಳಬೇಕು ಲಾಸ್ಟ್ ಎಪಿಸೋಡ್ಸಲ್ಲಿ ಹೇಳಿದ್ದೀವಿ. ಬಟ್ ಸ್ಟಿಲ್ ಈ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂತಂದರೆ ಇಟ್ ವಾಸ್ ಕ್ಯೂಟ್, ಬಟ್ ಇಬ್ಬರದ್ದು ನಾನ್ ಸಿಂಕ್ ಆಗ್ತಾಯಿತ್ತು ಅವಾಗವಾಗ. ಆ್ಯಂಡ್ ಎನರ್ಜಿ ಅಲ್ಲಲ್ಲಿ ಡ್ರಾಪ್ ಆಗ್ತಾಯಿತ್ತು. ನೀವು ಪ್ರಾಪ್ಸ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪ್ರೆಷನ್ಗೂ ಪ್ರಾಪ್ಸಿಗೂ ಸಿಂಕ್ ಆಗ್ತಿರ್ಲಿಲ್ಲ. ಆ ಪ್ರಾಪ್ಸೇ ನಿಮ್ಗೆ ಇರಿಟೇಟ್ ಮಾಡ್ತಾಯಿತ್ತು. ಸೊ ಲಾಡ್ ಆಫ್ ಪ್ರಾಪ್ಸ್ ಯೂಸ್ ಮಾಡಿದ್ರೆ ದಿಸ್ ಇಸ್ ಹ್ಯಾಪನ್ಸ್. ಆ್ಯಂಡ್ ಕೊನೆಯಲ್ಲಿ ನೀವು ಆ ಅಂಬ್ರೆಲ್ಲ ಏನು ಯೂಸ್ ಮಾಡಿದ್ದೀರಿ, ನೀವು ಅದನ್ನು ತಗೊಳ್ಬೇಕಾದ್ರೆ ಯಾವ ಪ್ಲೇಸ್ಮೆಂಟ್ ಅಂತ ತಗೋತೀರೋ ಅದನ್ನು ಇಡಬೇಕಾದ್ರೂ ಅದೇ ಪ್ಲೇಸ್ಮೆಂಟಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ಅದು ನಮ್ಮ ಕ್ಯಾಮ್ರಾ ಆ್ಯಂಗಲಲ್ಲಿ ಲಾಸ್ಟಲ್ಲಿ ನೀವೇನು ಆ್ಯಕ್ಟ್ ಮಾಡಿದ್ರಿ ಅಲ್ಲ, ಅದನ್ನು ನೋಡುವಾಗ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಸ್ವಲ್ಪ ಹೈಡ್ ಆದಂಗೆ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ನೋಡಿಕೊಂಡು ಎನಿವೇರ್ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಯಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಫಿನಾಲೆ ತನಕ ಬಂದಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಹಾಗೆಯೇ ವಿ ಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ಗ್ರ್ಯಾಂಡ್ ಫಿನಾಲೆ ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ. ಸೊ ಇದೀಗ ಡುಯೆಟ್ನ ಫಿನಾಲೆ ನಡೀತಾ ಇದೆ. ಈಗ ಇನ್ನೊಂದು ಅದ್ಭುತವಾದಂತಹ ತಂಡವನ್ನು ವೇದಿಕೆ ಕರೆಯುವಂತಹ ಹೊತ್ತು. ಇದೀಗ ವೇದಿಕೆಯ ಮೇಲೆ ನಮ್ಮ ವಾಮಂಜೂರ್ನ ನೃತ್ಯ ಶಿವಮ್ನ ಹಿತಶ್ರೀ ಹಾಗೆಯೇ ಶ್ರಾವ್ಯ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ನೃತ್ಯ ಶಿವಮ್ ವಾಮಂಜೂರ್.
In the Barbie world, life in plastic, it's fantastic. You can brush my hair, undress me everywhere. Imagination, life is your creation. Come on Barbie, let's go party. I'm a Barbie girl in the Barbie world. Life in plastic, fantastic. You can brush my hair, undress me everywhere. Imagination, life is your creation. Barbie, let's go party. Barbie, let's go party. Barbie, let's go party. Wait a minute. Hey everyone! Why should we dance in our own style? Come, let's change the dance mode. I'm a flossing girl in the fantasy world. Dress me up, make it tight, I'm your darling. You're my doll, rock and roll, feel the glamour and pink. Kiss me here, touch me there, hanky panky. You can touch, you can play. If you say, I'm always yours. Come on Barbie, let's go party. 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 ಲೇಡೀಸ್ ಅಂಡ್ ಜೆಂಟಲ್ಮನ್, ಇಷ್ಟು ಅದ್ಭುತವಾದಂತಹ ಡುವೆಟ್ ಪರ್ಫಾರ್ಮೆನ್ಸ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದವರು ಹಿತಾಶ್ರೀ ಅಂಡ್ ಶ್ರಾವ್ಯ ಫ್ರಮ್ ನೃತ್ಯ ಶಿವಂ. ಜೋರಾದ ಚಪ್ಪಾಳೆ ಬರಲಿ. ಅದ್ಭುತವಾದಂತಹ ಪ್ರಾಪ್ಸ್ಗಳಿತ್ತು, ಅದರ ಜೊತೆಗೆ ಅವ್ರ ಹತ್ರ ಕೂಡ ಎರಡೆರಡು ಪ್ರಾಪ್ಸ್ ಇದೆ. ಇದು ಅವ್ರಿಗಿಂತ ಜಾಸ್ತಿ ಡಾನ್ಸ್ ಮಾಡ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ. ಇನ್ನೂ ವರ್ಕಿಂಗ್ ಅಲ್ಲೇ ಇದೆ. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಆದರೂ ನಾನು ಏನೇ ಹೇಳಿದ್ರು ಅದು ಸೆಕೆಂಡರಿ.
ಮೊದಲಿಗೆ ನಮ್ಮ ಮಾತುಗಳು, ನಮ್ಮ ಕಾಂಪ್ಲಿಮೆಂಟ್ ಆಗಲಿ, ಕಮೆಂಟ್ಸ್ ಆಗಲಿ ಫಸ್ಟ್ ಬರಬೇಕಾಗಿರೋದು ನಮ್ಮ ಜಡ್ಜಸ್ಗಳಿಂದ. ಲೆಟ್ಸ್ ಸಿ ವಾಟ್ ಡು ದೇ ಫೀಲ್. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಕಿಶೋರ್ ಅಮನ್ ಸರ್. ನೀವು ಹೇಳಿ ಸರ್, ಹೇಗೆ ಅನ್ನಿಸ್ತು ಈ ಡುವೆಟ್ ಪರ್ಫಾರ್ಮೆನ್ಸ್? 6 ಜನ ಡಾನ್ಸ್ ಮಾಡಿದ್ರು, ಇವರಿಬ್ರು 4 ಜಡೆ. ಪಕ್ಕ ಅದು ಹಿತಶ್ರೀ ಆ್ಯಂಡ್ ಶ್ರಾವ್ಯ. ಹಾಯ್ ಸರ್. ಹಾಯ್, ಕಂಗ್ರ್ಯಾಚುಲೇಷನ್ಸ್, ಫೈನಲ್ ಬೈದರ್ ನಿಖುಲ್ ರಡ್ಜನಲ್ಲ. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಖುಲ್ ಒಂಜಿ ಬಾಬಿ ಡಾಲ್ದ ಒಂಜಿ ಥೀಮ್ ದೆತ್ತೊಂದು ಒಂಜಿ ಪಾಪಿಂಗ್ ಬೊಕ್ಕ ರಾಬರ್ಟಿಕ್ ಪೂರ ಮಿಕ್ಸ್ ಮಲ್ತದೊಂಜಿ ಕಾನ್ಸೆಪ್ಟ್ ಪತಂಬೈದೆ. ರೋಹಿತ್. ಎಸ್ ಸರ್. ಸೂಪರ್ ಕಾನ್ಸೆಪ್ಟ್ ಎಡ್ ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ಅವು ಫಸ್ಟ್ ಸ್ಟಾರ್ಟಿಂಗ್ ಇಂಕ್ ನಿಖುಲ್ ಒಂಜಿ ಆ ಲೆಗ್ನ ಲಾಕ್ ಮಲ್ತದ ಆರ್ಚ್ ಪೂರ ಮಲ್ತಾರತ್ತ. ಸ್ಟಾರ್ಟಿಂಗ್ ಒಂಚೂರು ರೆಡ್ ಎತ್ತನ್ ಬೊಕ್ಕ ಒಂಚೂರು ಡ್ರಾಪ್ ಆಂಡಲ್ಪ ಯಾಪ ಮಿಡಲ್ಡ್ ಒಂಜಿ ಡ್ರಾಪ್ ಬೀಟ್ ಬರ್ತನ್ ಗೊತ್ತನ, ಒಂಜಿ ಬೇತೆ ಮ್ಯೂಸಿಕ್ ಡಬ್ ಸ್ಟೆಪ್ಸ್ ಮ್ಯೂಸಿಕ್ ಬರ್ತನ್ ಅಲ್ಪಡ್ದು ಮುಕ್ಕುಲ್ ಟೇಕ್ ಆಫ್ ಕೊರಿಯರು ಲಾಸ್ಟ್ ಮುಟ್ಟಲ್ಲ ಸೂಪರ್ ನಲ್ತಿದ್ದೇರು. ಸೂಪರ್, ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಬೊಕ್ಕ ನಿಕ್ಲೆಗ್ ಪ್ಲಸ್ ಪಾಯಿಂಟ್ ದಾದ ಪಂಡ ನಿಖಲ್ನ ಅವು ಹೆಡ್ ಗೇರ್ ನಿಕ್ಲೆನ ರಡ್ ಉಂಡಾತ ಕುಜಲ್ ಅವು ನಿಕ್ಲೆಗ್ ಪ್ಲಸ್ ಪಾಯಿಂಟ್ಸ್ ದಯಪಂಡ ನಿಖುಲ್ಲ ಡಾನ್ಸ್ ಮಲ್ತಂದು ಪುನಃ ಅವಳ ನಿಕ್ಲ ಒಟ್ಟಿಗೆ ಡಾನ್ಸ್ ಮಲ್ತಂದು ಇರ್ತಾನೆ. ಸೊ ನಿಖಲ್ ರಡ್ಜ್ ಅಂತಲ್ಲ ಎಕ್ಸ್ಪ್ರೆಷನ್ ಸೂಪರ್ ಇರ್ತಾನೆ ಯಾರು ಸೀರಿಯಸ್ಲಿ. ಡಬ್ ಸ್ಟೆಪ್ಸ್ಗೆ ಆ ಒಂಜಿ ಆ್ಯಟಿಟ್ಯೂಡ್ ದಾದ ಬೋರ್ಡ್ ಆತ ಒಂಜಿ ರಾಬರ್ಟಿಕ್ಸ್ ಗಾವಡ್ ಪಾಪಿಂಗ್ ಗಾವಡ್ ಆ ಒಂಜಿ ಎಕ್ಸ್ಪ್ರೆಷನ್ ನಿಕ್ಲೆಡ್ ಇತ್ತಾನೆ. ಬೊಕ್ಕ ನಿಖುಲ್ಲು ಆ ಸ್ಲೈಡೆಡ್ ಇಲಾಸ್ಟಿಕ್ ಪತ್ತೊಂದು ಒಂಜಿ ಅವಳ ಡಬ್ ಸ್ಟೆಪ್ ಆತ ರೋಹಿತ್. ಅವಳ ಒಂಜಿ ಮ್ಯಾಜಿಕಲ್ ಮೂಮೆಂಟ್ಸ್. ಓವರಾಲ್ ಎಂಕ್ ಐ ಆಮ್ ಸ್ಯಾಟಿಸ್ಫೈಡ್ ಇನ್ ದಿಸ್ ಪರ್ಫಾರ್ಮೆನ್ಸ್ ಯಾರ್ ಸೀರಿಯಸ್ಲಿ. ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ನಮ್ಮ ರಶ್ಮಿತಾ ಮ್ಯಾಮ್ ಡಕ್ಕಿಂಗ. ರಶ್ಮಿತಾ ಮ್ಯಾಮ್, ಇರೆಗೆ ಎಂಚಾಂಡಿ ರಡ್ಡು ಪರ್ಫಾರ್ಮೆನ್ಸ್, ಸೊ ರಡ್ಡು ಜಂತ ಪರ್ಫಾರ್ಮೆನ್ಸ್. Hi guys, hi Rohit. ಹಾಯ್ ಸರ್. First of all, it was really good. Congratulations. ಮಸ್ತ್ ಟೈಮ್ ಅಂತದಾರೆ ರಡ್ಡು ಜನಲ ಕೊರಿಯೋಗ್ರಫಿಲ ಮಸ್ತ್ ಶೋಕ್ ಆತನ. ಥ್ಯಾಂಕ್ ಯು. ಆ್ಯಂಡ್ ಯುವರ್ ಸ್ಪೆಷಲಿ ಈ ಒಂದು ಆ್ಯಕ್ಟಿಗೆ ದಾದ ಬೋರ್ಡ್ ಅದ ಅಟೈರ್ ಲುಕ್ ಅವನ್ ನೀಟ್ ಅದಕ್ಕೆ ಪ್ರೆಸೆಂಟ್ ಮಾಡ್ತಿದ್ದಾರೆ, ಕ್ರಿಯೇಟ್ ಮಾಡ್ತದ ಅಂಚನೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಆನ್ ಸ್ಟೇಜ್. ಆ್ಯಂಡ್ ರಡ್ಡು ಜರ ಎಲ್ಲ ಓಲ್ಲ ಎಕ್ಸ್ಪ್ರೆಷನ್ಸ್ ಅವಡು ಎನರ್ಜಿ ಅವಡು ಡ್ರಾಪೇ ಮಂದಿಜರು. ಇಟ್ ವಾಸ್ ಚೆರಿ ಆನ್ ದ ಕೇಕ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಟನ್ ಸರ್, ನಮ್ಮ 90s ಕಿಡ್ಸಲು ಇಂಗ್ಲೀಷ್ ABCD ಕಲ್ಪನೆ ಹಿಡಿದು ದುಂಬು ಈ ಬಾಬಿದ ಸಾಂಗ್ ಕಲ್ತದ ನಮ್ಮ. ಸೊ ಇರ್ಲ ಇನ್ನು 90s ಕಿಡ್ಸ್ ಇಂದ ಏನು ಸೊ ಎಂಚಾಂಡಿ ನಾಸ್ಟಾಲ್ಜಿಯಸ್ ಸಾಂಗ್ ದ ಪರ್ಫಾರ್ಮೆನ್ಸ್. ಹಿತಶ್ರೀ ಆ್ಯಂಡ್ ಶ್ರಾವ್ಯ. ಹಾಯ್ ಸರ್. ರೋಹಿತ್ ಹಾಯ್, ಎಲ್ರಿಗೂ ಹಾಯ್. ಎಂಚೊಲ್ಲರ್ ಮಾತಾ ಹುಷಾರಿಲ್ಲ ಸರ್. ಓಕೆ, ಕಮಿಂಗ್ ಬ್ಯಾಕ್ ಟು ಪರ್ಫಾರ್ಮೆನ್ಸ್ ಪನ್ಪುರಾಂಡ ಎಂಕ್ ನಿಕ್ಲು ಓಪನ್ ಮಂತಾರ್. ಓಕೆ, ಓಪನಿಂಗ್ ಆಫ್ ದ ಸಾಂಗ್ ನಿಕ್ಲು ಲೆಗ್ ಲಾಕ್ ಮಂತಾರ್. ಐಡ್ದು ಅವು ವಾವ್ನೆಸ್ ಬೈಜಿ ನನ್ಲ ಮನ್ಪೋಲಿತ್ತು ನನ್ನ ಹೆಂಗೆ ಅನ್ಸನ್ ಒಂಜಿ. ಓಕೆ, ಆ್ಯಂಡ್ ಅಲ್ದ್ರದ್ದು ಬೊಕ್ಕ ಫಸ್ಟ್ ಹಾಫ್ ಒಂತೆ ಡಲ್ ಇತ್ತನ್, ಒಂತೆ ಬೋರ್ ಇತ್ತನ್. ಓಕೆ, ಇತ್ತೆ ಮಂತೊಂದುಲ್ಲೆ ರೋಬೋಟಿಕ್ ಮಂತೊಂದುಲ್ಲೆ. ಬಟ್ ಫ್ರಮ್ ದ ಸೆಕೆಂಡ್ ಹಾಫ್ ಇಟ್ ಪಿಕ್ಡ್ ಅಪ್. ಫ್ರಮ್ ದ ಸೆಕೆಂಡ್ ಹಾಫ್ ಇಟ್ ಲಿಟ್ರಲಿ ಪಿಕ್ಡ್ ಅಪ್. ಬಟ್ ಫಸ್ಟ್ ಹಾಫ್ ಹೆಂಗೆ ಒಂತೆ ಅಂಚಿಂಚಿ ಅಂದಾಂಡ್, ಸೆಕೆಂಡ್ ಹಾಫ್ ಹೆಂಗೆ ದಾಲ ದೂರುಜಿ. ಬಟ್ ಫಸ್ಟ್ ಹಾಫ್ ಸಮಥಿಂಗ್ ವಾಸ್ ಮಿಸ್ಸಿಂಗ್ ಅಂದಾಂಡ್. ಬಟ್ ನೆವರ್ದಲೆಸ್ ಕಾಸ್ಟ್ಯೂಮ್ಸ್ ವೇರ್ ನೈಸ್. ಕಾಸ್ಟ್ಯೂಮ್ಸ್ ವೇರ್ ಏತ್ ಬೋರ್ಡ್ ಆತೆ ಡೀಟೇಲಿಂಗ್ ದೀದ್ ನಿಕ್ಲು ಮಂತಿದ್ದಾರೆ ಅಕ್ಲುಲ್ಲ ಕಂಫರ್ಟೇಬಲ್ ಇದ್ದಾರೆ ಪರ್ಫಾರ್ಮ್ ಮನ್ಪೇರೆ. ಆ್ಯಂಡ್ ಎಸ್, ಒಂತೆ ಹೈಲೈಟ್ ಆಫ್ ದ ದಿಸ್ ಥಿಂಗ್ ಪರ್ಫಾರ್ಮೆನ್ಸ್ ವಾಸ್ ಯುವರ್ ಪೋನಿ ಟೇಲ್ಸ್. ದ್ಯಾಟ್ ವಾಸ್ ನೈಸ್. And yeah, overall it was a nice, good, a little different and a unique act panpe. But first half was little missing for me. Otherwise, good and all the best. God bless you all. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಖಲ ಎನರ್ಜಿಲ ಹೈ ಉಪ್ಪಡೆ ದಾಪಂಡ ದು ಫಿನಾಲೆ ಜಡ್ಜಸ್ ನಕಲ ಎಕ್ಸ್ಪೆಕ್ಟೇಷನ್ ಮಸ್ತ್ ಮಿತ್ತುಂಡು. ಬಟ್ ಯು ಹ್ಯಾವ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಓಕೆ, ತಗೊಂಡು ಜೋರ ಯೇ ಬರ್ಲೆ. Amazing. Do a spirit upad. We'll see you in the group round. Thank you so much. Thank you so much, Rohitana. Thank you so much.
ಇವತ್ತಿನ ಡಾನ್ಸ್ ವಾರಿಯರ್ಸ್ ಸೀಸನ್ 4 ಫಿನಾಲೆ ಡುವೆಟ್ ಫಿನಾಲೆಗೆ ಆಗಮಿಸಿದ್ದಾರೆ. ನಮ್ಮ ಜೊತೆ ನಮ್ಮ ಸ್ಪಾನ್ಸರ್ಸ್ ಆದಂತಹ ನಾನಾ ಮಸಾಲದ ಪ್ರೊಪ್ರೈಟರ್ ಕೆಂಚನೂರು ಸೋಮಶೇಖರ್. ಜೋರಾದ ಚಪ್ಪಾಳೆ ಅವ್ರಿಗೋಸ್ಕರ. ಯಾಕಂದ್ರೆ ಇಂತಹ ಸ್ಪಾನ್ಸರ್ಗಳು ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಇಷ್ಟೊಂದು ಸುಸಜ್ಜಿತವಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಡಾನ್ಸ್ ಡುವೆಟ್ ಪರ್ಫಾರ್ಮೆನ್ಸ್ಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ದೀಕ್ಷಿತ್ ಅಂಡ್ ಸಾಕ್ಷ್ಯ ಫ್ರಮ್ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವ್. ಈ ಒಂದು ಅದ್ಭುತವಾದಂತಹ ಡುವೆಟ್ ಪರ್ಫಾರ್ಮೆನ್ಸ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಎವ್ರಿಬಡಿ ಜಸ್ಟ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದಿಸ್ ಶೋ. ಲೆಟ್ಸ್ ಮೂವ್ ಆನ್ ಟು ಸಾಕ್ಷಾ ಅಂಡ್ ದೀಕ್ಷಿತ್ ಫ್ರಮ್ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವ್. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಓಕೆ, ವೆರಿ ಗುಡ್. ಇಲ್ಲಿಗೆ ಪ್ರಾಕ್ಟೀಸ್ ಸ್ಟಾಪ್. ಓಕೆ, ಪ್ರೇಯರ್ ರೆಡಿ. 1 2 3 ಸ್ಟಾರ್ಟ್. ಓಕೆ, ಬಾಯ್. ದೀಕ್ಷಿ, ಪ್ರೇಮಲೋಕ ಪದ್ಯ ಎಷ್ಟು ಚಂದ ಅಲ್ವಾ? ಆ ಪಿಕ್ಚರ್ನಲ್ಲಿ ಆ ಪದ್ಯಕ್ಕೆ ಎಷ್ಟು ಚಂದ ಸೆಟಪ್ ಮಾಡ್ತಾರೆ. ನನಗೂ ಮಳೆ ಮೋಡ ಕಂಡು ತುಂಬ ಆಸೆ. ನನಗೂ ಆ ಥರ ಜಾಗ ಕರ್ಕೊಂಡು ಹೋಗ್ತೀಯಾ? ಅಷ್ಟೇ ತಾನೇ, ಕಣ್ಣು ಮುಚ್ಚು. ಈ ಉಸಿರಿಗೆ ಗಾಳಿಯು ನೀನಾಗಿರು, ನಾ ನಡೆಯುವ ದಾರಿಯು ನೀನಾಗಿರು. ಈ ಉಸಿರಿಗೆ ಗಾಳಿಯು ನೀನಾಗಿರು, ನಾ ನಡೆಯುವ ದಾರಿಯು ನೀನಾಗಿರು. ಬೇಕೀಗ ಬೇರೆ ಏನು ಈ ಜೀವಕ್ಕೆ, ಈ ಪ್ರೀತಿಯನ್ನು ನೋಡಿ ಆ ಮೋಡ ಕರಗುತ್ತಾ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ಉಸಿರಿಗೆ ಗಾಳಿಗೆ ನೀನಾಗಿರು, ನಾ ನಡೆಯುವ ದಾರಿಯೇ ನೀನಾಗಿರು. ಸದಾ ಕಾಲ ಅಲೆಯಂತಾಗಿ ನಾ ಸೋಕುವೆ, ಬಲೆ ನೀನಾಗು ಅಪಾಯದಂತೆ ನಾ ಬೀಳುವೆ. ನಿನದೇ ತಗೋ ಜೀವವೇ ನಿಬೇಕಾದರೆ, ಎದುರೇ ಇರು ಎಂದಿಗೂ ಅದೇ ಆಸರೆ. ಬೇಕೀಗ ಬೇರೆ ಏನು ಈ ಜೀವಕ್ಕೆ, ನೂರಾರು ಸಾವಿರ ಕನಸು ನವಿಲಾಗಿ ಹಾರುತ್ತಾ ಈ ಉಸಿರಿಗೆ ಗಾಳಿಯು ನೀನಾಗಿರು.
ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ದೀಕ್ಷಿತ್ ಆ್ಯಂಡ್ ಸಾಕ್ಷಾ ಫ್ರಮ್ ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ತೂನಗನೆ ನೋಡುವಾಗಲೇ ತುಂಬ ಖುಷಿ ಆಯಿತು. ಯಾಕಂದರೆ ಕಾಸ್ಟ್ಯೂಮ್ ಆಗಿರ್ಬೋದು ಆ್ಯಂಡ್ ಅದೊಂದು ಏನೋ ರೊಮ್ಯಾಂಟಿಕ್ ಆಗಿರುವಂಥ ಒಂದು ವೈಬ್ ಕ್ರಿಯೇಟ್ ಆಯಿತು. ನಮಗಂತೂ ಸಖತ್ತಾಗಿ ಇಷ್ಟ ಆಯ್ತು. ಈಗ ಏನಿದ್ರು ಕೂಡ ನಮ್ಮ ತ್ರಿಮೂರ್ತಿಗಳಿಗೆ ಹೇಗನ್ನಿಸ್ತು ಅನ್ನೋದನ್ನು ಕೇಳ್ಕೊಂಡು ಬರುವ. ಓವರ್ ಟು ಕಿಶೋರ್ ಸರ್, ನಿಮ್ಗೆ ಹೇಗನ್ನಿಸ್ತು? ಫಸ್ಟ್ ಓಪನಿಂಗ್ ನಿಕ್ಲೆ LED ಇರೊಂಜಿ ದಾದ ಕ್ರಿಯೇಟ್ ಮಲ್ದಾರತ ಐರ್ದು ಬೊಕ್ಕ ಒಂಜಿ ಟಿಲ್ ಲಾಸ್ಟ್ ಹೆವಿನ್ಗೆ ಬತ್ತಿಲೆಕ್ಕನೆ ಅಂಡು ಒಂಜಿ ಓವರ್ ಆಲ್ ಇಂಕ ಒಂಜಿ ಕಾನ್ಸೆಪ್ಟ್ ಇರು ಪನ್ಪರ್ ಅಕುಲರ್ ಜನ ಡೈಲಾಗ್ ಪಂದು ಇಂಕ ಸ್ವರ್ಗಕ್ಕೆ ಪೋಡು ಅಂಚನೆ ಇಂಕ ಕ್ರಿಯೇಟ್ ಮಲ್ಪೋಡು ಅಲ್ಪರ್ದು ಬತ್ತಿನ ಎಂಡ್ ಮುಟ್ಟ ಒಂಜಿ ಹೆವಿನ್ ಒಂಜಿ ಫೀಲ್ ಆಂಡ್ ಇಂಕ್ಲೆಗ್ ಮುಲ್ಪ ಕುಲೊಂದು ಪನ ಆತ್ತೊಂಜಿ ನೀಟ್ ಪರ್ಫಾರ್ಮೆನ್ಸ್ ಇತ್ತು ನೆಟ್ ಮಿಡಲ್ಡ್ ಒಂಚೂರು ಮಿಸ್ ಮಲ್ತಿರು ಆರ್ನ ಪುದರ್ ದೀಕ್ಷಿತ್ ಅಂತೆ ಅಂಚಿಂಚಿ ಮಲ್ತಾರೆ ಆಂಡಲ ಬೊಕ್ಕ ನಿಕ್ಕುಲು ನೆಕ್ ಪೋಯರ್ ಮಿತ್ ಹಾರ್ಟ್ ದೇಕ್ ಆರ್ಚ್ ಮಲ್ತದ ನಿಕ್ಕುಲು ಒಂಜಿ ಟರ್ನ್ ದೆತ್ತಾರೆ ಸೂಪರ್ ಬೊಕ್ಕ ಲಿಫ್ಟ್ ಕೆಲ ಯುನಿಕ್ ಲಿಫ್ಟ್ ಇತ್ತು ನೆಟ್ ಡೇಂಜರಸ್ ಲಿಫ್ಟ್ ಇತ್ತು ಅವು ಎಡ್ ಆಯ್ತನ್ ಗಣೇಶ ನೈಸ್ ಕೊರಿಯೋಗ್ರಫಿ ಆ್ಯಂಡ್ ಎಸ್ ಅದು ಥರ್ಮಕೋಲ್ದ ಒಂಜಿ ಮ್ಯಾಜಿಕಲ್ ಮೂಮೆಂಟ್ ಅವು ಮತ್ತೆ ಮಳೆ ಆಗಿದೆ ಅವೊಂಜಿ ಬಣ್ಣಾಗ ಅವೊಂಜಿ ಸೂಪರ್ ಒಂಜಿ ಎಡ್ಡೆ ತೋಜೊಂದಿತ್ತನು ಓವರ್ ಆಲ್ ಬೊಕ್ಕ ಒಂಜಿ ಕಾಸ್ಟ್ಯೂಮ್ಸ್ ನಿಕ್ಲೇನ ಈ ಒಂಜಿ ಕಾನ್ಸೆಪ್ಟ್ಗೆ ಆ ಕಾಸ್ಟ್ಯೂಮ್ ನೈಸ್ ಎಡ್ಡೆ ಸೂಟ ಒಂದಿತ್ತನು ಸೂಪರ್ ಆತನು ಓವರ್ ಆಲ್ ಗುಡ್ ಲಕ್. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ರಶ್ಮಿಕಾ ಮ್ಯಾಮ್, ಹೇಗನ್ನಿಸ್ತು ನಿಮಗೆ? ಒಂಜಿ ಸ್ಟೇಜ್ ಒಂಜಿ ಡ್ರೀಮಿ ಲೋಕದಾದ ಅವನು ಕ್ರಿಯೇಟ್ ಮಂತರು ಆ್ಯಂಡ್ ರಿಯಲಿ ಹ್ಯಾಪಿ ದಾದ ಪಂಡ ಒಂಜಿ ಕೊರಿಯೋಗ್ರಾಫರ್ ಅನ್ನ ಸೋಲ್ ಹಿಡ್ದು ಒಂದು ಪರ್ಫಾರ್ಮೆನ್ಸ್ ಅನ್ನ ಮಸ್ತ್ ಎಡ್ಡೆ ಕೊರೋಡು ಪಂದೊಂಜಿ ಸೋಲ್ ಹಿಡ್ದು ಒಂಜಿ ಎಫರ್ಟ್ ಪಾಡ್ವೇರದ ಆ ಎಫರ್ಟ್ ಆ ಸ್ಟೇಜ್ ಸೆಟಪ್ ಆವಡು ಆಗಲ್ ರಜ್ಜನ ನಲ್ತೊಂದುನಾಗ ಅವು ತೋಜೊಂದಿತ್ತನು ಎಲ್ಲೆಲ್ಲೆ ಮಿಸ್ಟೇಕ್ ಆಣ್ ಲಿಫ್ಟ್ ಮನ್ಪನಾಗ ಅತ್ ಒಂತ ಸಿಂಕ್ ಮಿಸ್ ಅನ್ ಆ್ಯಂಡ್ ಬಟ್ ಅಗಲು ಅವೇನು ಕವರ್ ಮಂತೊಂದಿತ್ತೇರು ಒಂದೊಂಜಿ ಡ್ರೀಮಿ ಮೂಮೆಂಟ್ ಬರೋಂದಿತ್ತಂಡು ಅವೊಂಜಿ ರೈನ್ಫಾಲ್ ಎಫೆಕ್ಟ್ ಮಂತದಿನ ಐಡ್ ಬೊಕ್ಕ ಮುಲ್ಪ ಒಂಜಿ ಲಿಫ್ಟ್ ಮನ್ಪುನಾಗ ಬ್ಯಾಕ್ ಡ್ರಾಪ್ಡ್ ಒಂಜಿ ರೈನ್ ಎಫೆಕ್ಟ್ ಕೊಡ್ತಿನ ಅವು ಮಾತು ಅವು ಕವರ್ ಮಂತೊಂದಿತ್ತಂಡು. ಬಟ್ ಐ ವಾಂಟ್ ಟು ಕಂಗ್ರಾಚುಲೇಟ್ ಯು ಗಣೇಶ್ ಸರ್ ದಯಪಂಡ ಗೀತ್ ಒಂಜಿ ಎಡ್ಡೆ ಡ್ರೀಮಿ ಕಾನ್ಸೆಪ್ಟ್ನು ಒಂಜಿ ಕ್ರಿಯೇಟ್ ಮಂತದು ಕ್ರಿಯೇಟ್ ಮನ್ಪುನ ಮಲ್ಲ ವಿಷಯ ತಾವೇನೊಂಜಿ ಶೋ ಮನ್ಪುನ ಉಂಡತೆ ಸ್ಟೇಜ್ ಪ್ರೆಸೆಂಟ್ ಮನ್ಪುನ ದಟ್ ಈಸ್ ಅ ಗ್ರೇಟ್ ಥಿಂಗ್. You have done it really great in that. Thank you. Thank you, ma'am. Over to Elton, sir. ನಿಮ್ಗೆ ಹೇಗೆ ಅನ್ನಿಸ್ತು? Dikshit and Saksha. Hi, sir. Yeah. Performance enk istand Rajjan la pandilaka. Thank you. But execution award, baka setting award, dancing award, everything was clean, crystal clear, neat. ಪೂರ ಇರ್ತೇನೆ ಪ್ರಾಪ್ ಏತ್ ಬೋರ್ಡ್ ಆತ್ತೆ ಯೂಸ್ ಮಂತಿದ್ದಾರೆ ಆ್ಯಂಬಿಯನ್ಸ್ ಅವಾರ್ಡ್ ಕ್ರಿಯೇಟ್ ಮಂತಿನ ಆ್ಯಂಬಿಯನ್ಸ್ ಅವಾರ್ಡ್ ಪೂರ ಎಡ್ಡೆ ಆತನ ಎಂಕ್ ನಿಕಲ್ನ ಒಂಜಿ ದಾದ ಪನ್ನಾಗ ಬ್ಯಾಕ್ ಟು ಬ್ಯಾಕ್ ಲಿಫ್ಟ್ಸ್ ಇತ್ತಿನ ಕಾರಣಡ್ ಲಿಫ್ಟ್ಸ್ ವೇರ್ ನಾಟ್ ಕ್ಲೀನ್ ರಡ್ಮೋಜಿ ಪಣ ಲಿಫ್ಟ್ ಹ್ಯಾಸ್ ಟು ಬಿ ವೆರಿ ಈಸಿ ಲ್ಯಾಂಡಿಂಗ್ ಅವಾರ್ಡ್ ಆ್ಯಂಡ್ ಸಾಕ್ಷಾ ಇನ್ನ ಲೆಗ್ಸ್ ಎಪ್ಪಲ ಲಿಫ್ಟ್ಸ್ ಮನ್ಪುನಾಗ ಸ್ಟ್ರೇಟ್ ಇತ್ತದ ಪಾಯಿಂಟೆಡ್ ಉಪ್ಪೋಡು ಎಪ್ಪಲ ಇಟ್ ವಾಸ್ ಲೈಕ್ ದಿಸ್ ಬೆಂಡ್ ಬೊಕ್ಕ ಫ್ಲೆಕ್ಸ್ ಇತ್ತು ಅವು ಎಪ್ಪಲ ಮಲ್ಪೆರೆ ಬಲ್ಲಿ ಓಕೆ ಲಿಫ್ಟ್ಸ್ ಅಪ್ಪಗ ದಾದ ಅಪ್ಪುಣು ಆನಗೆ ಮನ್ಪುನಾಗ ವೇಟ್ ಜಾಸ್ತಿ ದಿಕ್ಕೊಂಡು ಸೊ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಓನ್ ವೇಟ್ ಸೊ ದಟ್ ಈಸ್ ವೆನ್ ದ ಲಿಫ್ಟ್ ವಿಲ್ ಗೋ ಸ್ಮೂತ್ ಓಕೆ ಅದರ್ವೈಸ್ ಓವರ್ ಆಲ್ ಗಣೇಶನ್ನ ಬ್ಯೂಟಿಫುಲಿ ಡನ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್ ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್. God bless you all. ಎಸ್ ಒಂಜಿ ಆರ್ ಸಾಕ್ಷಾ ಇರ್ನ ಎಕ್ಸ್ಪ್ರೆಷನ್ ಸೂಪರ್ ಈಗ ಒಂಜಿ ಪನರ್ ಇತ್ತಂದ್ರೆ ಅಂಚನೆ ಕಂಟಿನ್ಯೂ ಮಲ್ಪ್ಲೆ ಬೊಕ್ಕ ಈರ್ಲಾತೆ ದೀಕ್ಷಿತ್ ಈರಡ ಸ್ಟ್ರೆಂತ್ ಉಂಡಾತ್ ಅವೇನೊಂಜಿ ಆ ಎಕ್ಸ್ಪ್ರೆಷನ್ ಉಂಡಾತೆ ನನ್ನಲ್ಲ ಒಂಜಿ ಫಾಲೋಅಪ್ ಮಲ್ಪ್ಲೆ ಇತ್ತೆ ಈರೊಂಜಿ ಹೀರೋನ ಒಂಜಿ ಗೆಟಪ್ ಬಂದಾಗ ನಾಟ್ ಓನ್ಲಿ ಡಾನ್ಸ್ ಐಟ್ ಫೇಸ್ ಎಕ್ಸ್ಪ್ರೆಷನ್ ಈರ್ನ ಸಾಂಗ್ದ
ಲಿಪ್ ಸಿಂಗ್ ಅವು ಪೂರ ಸಿಂಕ್ ಆಪುಂಡು. ಸೊ ಕೀಪ್ ಇಟ್ ಅಪ್ ಗೈಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಜಜಸ್ ಆ್ಯಂಡ್ ನಿಕ್ಲಿಗ್ಲ ಆಲ್ ದ ಬೆಸ್ಟ್ ತುಕ ನನ್ನ ಗ್ರೂಪ್ ಉಂಡು ನೆಟ್ಟಲ ವಿನ್ನ ಪರೇಜರ್ ಅಂತೂಕ ಆ್ಯಂಡ್ ಎನಿವೇಸ್ ಫಿನಾಲೆ ಮುಟ್ಟ ಬೈದರ ಈಗ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ ಸೀಸನ್ 4 ಗ್ರ್ಯಾಂಡ್ ಫಿನಾಲೆ ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ. ಸೊ ಫಿನಾಲೆ ಪರ್ಫಾರ್ಮೆನ್ಸ್ ನಡೀತಾ ಇದೆ, ಡ್ಯುಯೆಟ್ ರೌಂಡ್ ನಡೀತಾ ಇದೆ, ಡ್ಯುಯೆಟ್ನ ಫಿನಾಲೆ ನಡೀತಾ ಇದೆ. ಸೊ ಇದೀಗ ಮತ್ತೊಂದು ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ನಮ್ಮ ಜೊತೆ ಟೀಮ್ ಡಾಟ್ನ ಜೀವಿತ ಹಾಗೂ ಪೃಥ್ವಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಟೀಮ್ ಡಾಟ್ ವಿಟ್ಲ. मित्रांनो करायचं का चालू? प्लीज ना तम्मिंगले बसो. సంకలూరి సింతామణి నా పేరంటే తెలియనోళ్ళు లేరే జాని. आजा तू लाव तुझ्या सर्राग हात रंग सोडोग तुझ्या साडीला सर्फ लावून कुचिनी माता बेटी मन गंगारे जश्न में आहट चले, अपने हुनर में चाहत चले. चिकवा के मेरे भाई, तू ही बता जाऊं मैं कहाँ, मुझको दुआ किसकी लगी भाई, आके बता रहा हूँ तो यहाँ. तटला तोंदांग तरंग सांग उल्लार बंदा ना बोला दबेंग. ले जाऊंगा पेरिस घुमाऊंगा वर्ल्ड टूर करूंगा. सुंदरी मल्लु पंदिरी रत्सराजु गुंडे रूपिरी गुंडनोन डीडु 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 ब्लॉक बस्टरे मिला तू ब्लॉक बस्टरे पुलेसी बोलते कल्ले कोटा बनके पुलेसी बोलते रो पीछे मेरे आशिका पीछे मेरे आशिका की पूरी पूरी कंट्री रास्रानट्टूने सिंगलदो राहुलोरी गुड़ी कोच्चे सिंगलदो कोटे पंडाल कोटी रखोटी कत्तागिरी अंडा टेंटो करिस्ता ला विलंगिरी नादा वनी पतानी थोड़ी कभी कोरी कोरी मंडा कुचिनी माता बेटी
ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಇಂಥ ಒಂದು ಅದ್ಭುತವಾದಂತಹ ಡುವೆಟ್ ಪರ್ಫಾರ್ಮೆನ್ಸನ್ನು ಕೊಟ್ಟವರು ಜೀವಿತಾ ಆ್ಯಂಡ್ ಪೃಥ್ವಿ ಫ್ರಾಮ್ ಟೀಮ್ ಡಾಟ್ ವಿಟ್ಲ. ನಮ್ಮ ಜೊತೆ ರಾಕೇಶ್ ಅವರು ಕೂಡ ಇದ್ದಾರೆ. ರಾಕೇಶ್, ರೋಹಿತ್ ಅಲ್ಲ, ಕರೆಕ್ಟ್. ರಾಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಕೊರಿಯೋಗ್ರಾಫರ್. ರಾಕೇಶ್ ಅವರೇ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ನನಗೆ ಈ ಸೌಂಡ್ ಟ್ರ್ಯಾಕ್ ನೀವು ಕೊಡಬೇಕು. ಮೇಂದಿಡ್ ನಲಿಪರ್ ಎಡ್ಡೆ ಟ್ರ್ಯಾಕ್ ಮಾತ್ರ ಓಲ್ಲ ಡ್ರಾಪ್ ಡೌನ್ ಆಪುನೇ ಇಜ್ಜಿ ಫುಲ್ ಎಡ್ಡ ನಲಿಪುಲಿ ದೊಂಪಾಡು. ಸೊ ಅವನಿ ಟ್ರ್ಯಾಕಿಂಗ್ ಕೂಡವೆ. ಆ್ಯಂಡ್ ನಾವು ಮೂವಿಂಗ್ ಆನ್ ಟು ಆರ್ ಜಡ್ಜಸ್ ದಾದ ಫನ್ಪೇರ್ ಒಂದು ಕಾಮ್. ಕಿಶೋರ್ ಸರ್, ಹೇಗಿತ್ತು ಈ ಅಡ್ಡಿಪೊಳ್ಳಿ ಪರ್ಫಾರ್ಮೆನ್ಸು? ಫುಲ್ ಮಾತ ಸಾಂಗ್ ನೋಡಿ ಸಾಜಿಗ ಬಾಜಿಲ್ಲೇಕ ಮಿಕ್ಸ್ ಮಲ್ತದ ಬಾಡ್ದಿತ್ತಾರೆ ಮಾತ ಸಾಂಗ್ ಕರೋಡ್ಚಿ ರಾಹುಲ್ಗೆ ದಾಯ್ ಬೋರ್ಡ್ ಬ್ರೋ. ಎಸ್, ಜೀವಿತಾ ಆ್ಯಂಡ್ ಪೃಥ್ವಿ. ರಾಕೇಶ್ ಅತ್ತೆ ರಾಕೇಶ್ ಒಂಜಿ ಟಾಲಿವುಡ್ ಬಾಲಿವುಡ್ ಪೂರ ಒಂಜಿ ಮಿಕ್ಸ್ ಮಲ್ತದ ಒಂಜಿ ಮೆಡ್ಲೆ ಮಲ್ತದ್ದು ಸ್ಟೇಜಿಗೆ ಪತ್ತಂಬೈದೀನಿ ಅತೆ. ಒಂದು ಕ್ಯಾರೆಕ್ಟರ್ ನಿಕುಲ್ ಈರೆ ಒಂದು ಥಾಟ್ ಈರ್ನೇನಾ ಕ್ಯಾರೆಕ್ಟರ್ದ? ಹಾಂ, ಓಕೆ, ನೈಸ್. ಪನ ಓವರ್ ಆಲ್ ಒಂಜಿ ಹಿಪಾಪ್ ಬೇಸ್ಡ್ ಒಂಜಿ ನಿಕುಲ್ ಒಂಜಿ ಮೆಡ್ಲೆನ್ ಕ್ರಿಯೇಟ್ ಮಲ್ತಿದ್ದಾರೆ. ಆ್ಯಂಡ್ ಎಂಕ್ ಓವರ್ ಆಲ್ ಎಂಕ್ ಇಷ್ಟ ಅಂಡ್ ಪರ್ಫಾರ್ಮೆನ್ಸ್. ಬಟ್ ನಡು ಎಂಕ್ ಚೂರು ಮಿಸ್ಟೇಕ್ ಬೊಕ್ಕ ಈರ್ನ ಎನರ್ಜಿ ಲ್ಯಾಕ್ ಆಗೊಂದಿತ್ತು. ಈರ್ನ ಈ ಸೈಡ್ ಈರ್ದಾದೆ ಪೃಥ್ವಿ ಈರ್ನ ಲಾಸ್ಟ್ದ ಒಂಜಿ ಎಕ್ಸ್ಪ್ರೆಷನ್ ಬಾರಿ ಶೋಕ್ದ ಎಕ್ಸ್ಪ್ರೆಷನ್ ಎಂಡ್ದ. ಆ್ಯಂಡ್ ಎಸ್, ಆಲ್ಮೋಸ್ಟ್ ನಿಕುಲೊಂಜಿ ಅರ್ಧ ಸ್ಟೇಜಿನ ಯೂಸ್ ಮಲ್ತಿದ್ದಾರೆ. ದಾಲ ಪ್ರಾಪರ್ಟಿ ಇಜ್ಜಂದೆ ಓನ್ಲಿ ಡಾನ್ಸಿಂಗ್ ನಿಕುಲ್ ಪತ್ತಂಬ ಇದ್ದಾರೆ. ಆ್ಯಂಡ್ ಎಸ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್, ಫೈನಲ್ಗೆ ಬೈದಾರೆ. ರಿಸಲ್ಟ್ ದಾದಂದು ಗೊತ್ತುಜ್ಜಿ. ಆ್ಯಂಡ್ ಆಲ್ ದ ಬೆಸ್ಟ್ ನಿಕ್ಲಿಗ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಚನೆ. ಮೂವಿಂಗ್ ಆನ್ ಟು ರಶ್ಮಿತಾ ಮ್ಯಾಮ್. ರಶ್ಮಿತಾ, ಏನಿರಡು ನೀಕೇನೋಡು ಒಂದಿತ್ತೀನಿ ಇಂದು ಎಂಚ ಈ ಟೈಪ್ ಒಂಜಿ ಲುಂಗಿ ನಮ್ಮ ಪಿಚ್ ಮಲ್ಪುಗಾನ ಒಂಜಿ ಪಿಚ್ ಮಲ್ಪುಗಾನ ಕಟ್ಟೋಡು ಒಂದ್ಲೆ ಜವಲೆ ಉಂಡು ಕಟ್ಟಿ ಲೆಕ್ಕಾನೆ ಎರೆಗಾಣ ಒಂಜಿ ಡಿಸೈನರ್ ನಕ್ಲೆ ಪಿಚ್ ಮಲ್ಪುಲ್ಲೆ ಶಾರ್ಕ್ ಟ್ಯಾಂಕ್ ಪತ್ತೊಂಬೋಲಿ ನಂಗೆ. ಓಕೆ, ವೆರಿ ನೈಸ್. ನೋ ಮೂವಿಂಗ್ ಆನ್ ಟು ದ ಎಂಚನ್ ಪರ್ಫಾರ್ಮೆನ್ಸ್ ಎಂಚಾಡ್ದುಕ. ಯಾ, ಹಾಯ್ ಗರ್ಲ್ಸ್. ರಾಕೇಶ್ ಅತೆ. ರಾಕೇಶ್, ಹಾಯ್. ಆ್ಯಕ್ಚುಲಿ ಗರ್ಲ್ಸ್ ದಾದ ರಾಕೇಶ್ ಪಂತೆರ್ ಅವೆನ್ ಶೋಕು ಸ್ವಲ್ಪ ಬತ್ತೆ ಮಂದಿರ್. ಬಟ್ ಎಂಕ್ ದಾದ ಪಂಡ ಒಂಜಿ ಫಿನಾಲೆ ಎಕ್ಸ್ಪೆಕ್ಟೇಷನ್ಸ್ ಉಪ್ಪುಂಡದ ಎಂಕ್ ಕಡೆ ಮುಟ್ಟ ರೀಚ್ ಆತಜಿ. ಬಟ್ ಇಟ್ ವಾಸ್ ನಾಟ್ ಗುಡ್, ಇಟ್ ವಾಸ್ ನಾಟ್ ಬ್ಯಾಡ್ ಅಂಚೈತನ್ ಎಂಕ್. ದ ಗರ್ಲ್ಸ್ ವಾಟ್ ಐ ಹ್ಯಾವ್ ಡನ್ ಅದ ಡ್ಯಾನ್ಸ್ ಎನರ್ಜಿ ಅವಾರ್ಡು, ಎಕ್ಸ್ಪ್ರೆಷನ್ಸ್ ಅವಾರ್ಡು, ದೇ ಹ್ಯಾವ್ ಡನ್ ಇಟ್ ರಿಯಲಿ ನೈಸ್. ಬಟ್ ಎಂಗ್ ದೇ ವಾಸ್ ಸಮಥಿಂಗ್ ಮಿಸ್ಸಿಂಗ್. ಹೌದಾದ ನಾನು ಅಲ್ಲ ಜಾಸ್ತಿ ಬೋರ್ಡಿತ್ತೇನೆ ಮನ್ ವಾಟ್ ಐ ಫೆಲ್ಟ್. ಐ ಥಿಂಕ್ ಪಂಡ ವಾಟ್ ಯು ಥಾಟ್ ಗ್ರೂಪ್ಡು ಜಾಸ್ತಿ ಎಫರ್ಟ್ ಪಾಡ್ಗ ಪಂದೆನ್ಯರಾತ್ ಕಪಲ್ಸ್ ಓಕೆ ಓಕೆ ದಿಕ್ಕ ಅಂದೆನ್ಯರ. ವಾಟ್ ವಾಸ್ ಯುವರ್ ಥಾಟ್ ರಾಕೇಶ್? ಯು ಆರ್ ಆಲ್ಸೋ ಕನ್ಫ್ಯೂಸ್ಡ್ ಜಸ್ಟ್ ಲೈಕ್ ಅಸ್. ಎನಿವೇ, ಒಂದು ಫಿನಾಲೆ ಲೈಕ್ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ವಿಶ್ ಯು ಲಕ್. ಯಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. Thank you so much, Rashmita. Moving on to Elton sir, Inchand, Ireg Inchand. Jivita and Prithvi. Yes, sir. Edemantar. So, Rakesh, you have a different style of choreography. Yeah. Yes, sir. How he acted Tojund. It's a very different style and you have a very unique style of choreography. But dada apun ir choreography manpunaga a pattern nonte break manpod. Break mantna, then the output will look better than this performance. No doubt you have a different style of choreography, but that ear kulonda improvise manpod encha break manpoli according to the shows. Ite reality ponaga when break manpero onji kalpodir encha reality what reality shows needs ದಾದ ಬೋರ್ಡ್ ಐಕೋಸ್ಕರ ಇರ್ನ ಪ್ಯಾಟರ್ನ್ ಆಫ್ ಕೊರಿಯೋಗ್ರಫಿ ಅಂತಾರೆ ಬ್ರೇಕ್ ಮನ್ಪೋಡು. ಸ್ಟೇಜ್ ಶೋಸ್ ಮನ್ಪುನಾಗ ಐತ ಪ್ಯಾಟರ್ನೇ ಬೇತೆ ಒಪ್ಪುಂಡು ಗೊತ್ತಾಂಡೆ. ಒಂದು ಪುರ ಕೊರಿಯೋಗ್ರಫಿ ಸ್ಟೇಜಿಗೆ ಸೂಪರ್ ಹಿಟ್ ಅಪ್ಪನ್ ಇತ್ತು ಯಾರು ದತ್ತು ಬೈ ಕೆಂಡರ್ ಹೆಂಗೆ ಕೊಂಚಿ ಟ್ರ್ಯಾಕ್ ಕೊರ್ದು ಬಿಡ್ಲೆ ಅಂತ ದಟ್ ವರ್ಕ್ಸ್ ಫಾರ್ ಸ್ಟೇಜ್ ಶೋಸ್. ಬಟ್ ರಿಯಾಲಿಟಿ ಶೋಗು ದಿಸ್ ಸ್ಟೇಜಿಗೆ ಯು ಹ್ಯಾವ್ ಟು ಬ್ರೇಕ್ ಯುವರ್ ಕೊರಿಯೋಗ್ರಫಿ ಪ್ಯಾಟರ್ನ್. I'm not saying entirely change manpod pandu, but one day pattern change mantana you're there. Okay? But nevertheless, girls,
ಯು ಹ್ಯಾವ್ ಪರ್ಫಾರ್ಮ್ಡ್ ವೆರಿ ನೈಸ್ಲಿ ವಾಟ್ ಹ್ಯಾಸ್ ಬಿನ್ ಟೋಲ್ಡ್ ದಾದ ಪಂತೇರ್ ನಿಕ್ಲು ಎಡ್ಡೆ ಮಂತ್ದಾರ್ ಇಜ್ಜಂದತ್ ಬಟ್ ಸಮ್ವೇರ್ ಎನರ್ಜಿ ಡ್ರಾಪ್ ಆವಂದಿತ್ತನು ಆನ್ ಆಫ್ ಓಕೆ ಸೊ ಇಂಪ್ರೂವ್ ಮಲ್ಪ್ಲೆ ಬಟ್ ಅದರ್ವೈಸ್ ದ ಹೋಲ್ ಆ್ಯಕ್ಟ್ ದ ಲುಕ್ ಕ್ಯೂಟ್ ಓಕೆ ಗಾಡ್ ಬ್ಲೆಸ್ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ರಾಕೇಶ್ ಈ ಟೆನ್ಷನ್ ಮಲ್ಬಚ್ಚಿ ಯು ಬ್ರಾಟ್ ಅ ಪ್ಯೂರ್ ಡಾನ್ಸ್ ಇದು ಪ್ಯೂರ್ ಡಾನ್ಸ್ ಕಂತೀನಿ ವಿದೌಟ್ ಎನಿ ಗಿಮ್ಮಿಕ್ ಆರ್ ಪ್ರಾಪ್ಸ್ ಇಂಚಿನಲ್ಲಿ ಇಜ್ಜಂದ ಇರು ಪ್ಯೂರ್ ಡಾನ್ಸ್ ಕಂತಾರೆ ಆಯ್ಕೆ ನಮ್ಮ ಎಲ್ಟನ್ ಸರ್ಲ ಪಂಡೇರು ನಂಗೆ ರಿಯಾಲಿಟಿ ಶೋಗು ಬಂದಾಗ ನಮ್ಮ ಅವೇನು ಒಂಚೂರು ಪ್ಯಾಟರ್ನ್ ಬ್ರೇಕ್ ಮಲ್ತದೆ ರಿಯಾಲಿಟಿ ಶೋಗು ದಾದ ಬೋರ್ಡು ಅಂಚನೆ ಸ್ಟೇಜ್ ಶೋಗು ದಾದ ಬೋರ್ಡು ಈಚ್ ಒನ್ ವಿಲ್ ಹ್ಯಾವ್ ಡಿಫ್ರೆಂಟ್ ಪ್ರಿಫರೆನ್ಸಸ್ ಆಯ್ತಾ ಸೊ ಅವೇನು ಒಂಚೂರು ಮಂಡಿಡ್ದು ಇನ್ನಾಂಡು ಒಂದು ಫಿನಾಲೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಆತ ಹೈ ಉಪ್ಪುಣ ಆತೆ ಅದರ್ವೈಸ್ ಇಟ್ಸ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಯು ಗೈಸ್ ಹ್ಯಾವ್ ಡನ್ ರಿಯಲಿ ವೆಲ್ ಥ್ಯಾಂಕ್ ಯು ಸೊ ಮಚ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ಸಿ ಯು ಇನ್ ದ group dance. Thank you so much. Ladies and gentlemen, ಮುಂದಿನ ಡುವೆಟ್ ಪರ್ಫಾರ್ಮೆನ್ಸ್ ಅನ್ನು ತಗೊಂಡು ವೇದಿಕೆ ಮೇಲೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ದೇಶ್ನ ಅಂಡ್ ಚೈತಾಲಿ ಫ್ರಮ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದೇಶ್ನ ಅಂಡ್ ಚೈತಾಲಿ ಫ್ರಮ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಸ್ಟುಡಿಯೋ.
ದೇಶ್ನ ಆ್ಯಂಡ್ ಚೈತಾಲಿ ನಮಕ್ ತಿರ್ತುಕೊಲ್ದು ತೂನಾಗ ಗೂಸ್ ಬಂಪ್ಸ್ ಬರ್ತಂಡೆ ನಿಖಲ ಎನರ್ಜಿ ಸ್ಪೆಷಲಿ ಹೋಗ ನಿಖಲ ಒಂಜಿ ಎಕ್ಸ್ಪ್ರೆಷನ್ ನಿಮ್ಮ ಎಕ್ಸ್ಪ್ರೆಷನ್ ಅಂತೂ ಸಕ್ಕತ್ತಾಗಿತ್ತು. ಸೊ ನಮಗೆ ತುಂಬ ಖುಷಿ ಆಯಿತು, ಒಂದು ಎನರ್ಜೆಟಿಕ್ ಆಗಿರುವಂಥ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಒಂದು ವೇದಿಕೆಯ ಮೇಲೆ ಬಂತು. ಸೊ ಈಗ ನಮ್ಗೆ ಎಷ್ಟು ಖುಷಿ ಆಗಬೇಕಾದ್ರೆ ನಮ್ಮ ಜಡ್ಜಸ್ಗೆ ಹೇಗಾಯಿತು ಅನ್ನೋದನ್ನು ಕೇಳುವಂಥ ಹೊತ್ತು. ಸೊ ಓವರ್ ಟು ಎಲ್ಟನ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು? ದೀಶ್ನ ಆ್ಯಂಡ್ ಚೈತಾಲಿ, ಓಕೆ, ಕೊರಿಯೋಗ್ರಫರ್ ಮಂಜಿತ್. ಫಸ್ಟ್ ಆಫ್ ಆಲ್ ನಮಸ್ತೆ. ನಮಸ್ತೆ ಮಾ. ಫಸ್ಟ್ ಆಫ್ ಆಲ್ ಮಂಜಿತ್ ಯಾನ್ ಕೂಡ ಪನಂದುಲ್ಲ ಕಾಸ್ಟ್ಯೂಮ್ಸ್ ಇಡು ಇರೆಗ್ ಏರ್ಲ ಟಚ್ ಮಲ್ಪರ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. Okay, so well done, so beautifully designed. The combinations of color award, costumes award, patterns award, detailing award, pura it's looking beautiful. Thank you so much. Okay, ಕೆಲವೇರ್ ಮನ್ಪೇರು ಬಟ್ ಮಸ್ತ್ ಓವರ್ಲ ಮನ್ಪೇರು. ಬಟ್ ದಿಸ್ ಇಸ್ ಸಾಂಗ್ ದಾದ ಒಂಜಿ ಆ್ಯಕ್ಟ್ಗೆ ದಾದ ಬೋರ್ಡು ಅವೇನೇ ಏತ್ ಬೋರ್ಡ್ ಆತ ಮಂತಿದ್ದಾರೆ. ಬಟ್ ಇಟ್ಸ್ ವೈಬ್ರೆಂಟ್ ಮಿಕ್ಸ್ಚರ್ ಆಫ್ ಗೋಲ್ಡ್ ಆ್ಯಂಡ್ ಪಿಂಕ್ ಪನೋಲಿ. Thank you so much. Both are looking cute. Both are looking absolutely cute. Coming back to performance, the execution award, ಒಂಜಿ ಎಲ್ಲಿಯ ಪ್ರಾಪ್ ಲಕ ಲ್ಯಾಡರ್ ಲಕ ಒಂಜಿ ಪ್ರಾಪ್ ಮಂತಾರೆ ಅಂಚಿಂಚಿ, ಲೈಕ್ ಅ ಪೋಲ್, ಯುನೋ, ಫ್ಲವರ್ಸ್ ಓಪನಿಂಗ್ ಅವಾರ್ಡ್, ಮಿರರ್ಸ್ ಅವಾರ್ಡ್ ಒಂತೆ ಎಕ್ಸಿಕ್ಯೂಷನ್ ಒಂತೆ ಮಂತಿತ್ತಾರೆ. ಬಟ್ ಡಾನ್ಸಿಂಗ್ ಬೋತ್ ಆಫ್ ಯು ವಾಸ್ superb. Thank you sir. Very nice. But somewhere irna bodradadema ಚೈತಾಲಿ ಅವಲವಲು ಓಲಾ ಇರು ಒಂತೆ ಒಂಜಿ ಸೆಕೆಂಡ್ ಪಿರಪ ಹೊಂದಿತ್ತಾರೆ ಆರ್ನೆಡ್ದು ಒಂತೆ ಓಲಾ ಮಿಸ್ ಆಯಿಲ್ಲ ಕಾಂಡ್. ಓಕೆ, ಆ್ಯಂಡ್ ಅದರ್ವೈಸ್ ಇಟ್ ವಾಸ್ ರಿಯಲಿ ವೆಲ್ ಡನ್. ಸಿಂಕ್ರನೈಸೇಷನ್ ಅವಾರ್ಡ್, ಎಕ್ಸ್ಪ್ರೆಷನ್ ಅವಾರ್ಡ್, ಎಂಕ್ ನನೊಂಜಿ ಅನ್ಸನ್ ಏನೇನು ಚಿನ್ನಪ್ಪನ ಅವು ಮಿರರ್ದ ಕೊರಿಯೋಗ್ರಫಿ ಕುಡ್ ಹ್ಯಾವ್ ಬೀನ್ ಅ ಲಿಟಲ್ ಮೋರ್ ಆ್ಯಂಡ್ ರಡ್ ಮಿರರ್ದಿದ್ದಿತ್ತಾರೆ. ಸೊ ಬೋತ್ ಆಫ್ ದೆಮ್ ಕುಡ್ ಹ್ಯಾವ್ ಬೀನ್ ಇನ್ ಈಚ್ ಆಫ್ ದ ಮಿರರ್ಸ್ ಅಂದ ಆಂದ್. ಸೊ ಮನ್ಪೋಲಿತ್ತನ್. ಬಟ್ ಅದರ್ವೈಸ್ ಓವರ್ ಆಲ್ ಇಟ್ ವಾಸ್ ಅ ವೆರಿ ವೈಬ್ರೆಂಟ್ ಆ್ಯಂಡ್ ಕಲರ್ಫುಲ್. Thank you so much. Thank you. God bless and all the best. Thank you. ಥ್ಯಾಂಕ್ ಯು ಸೊ ಮಚ್ ಸರ್. ಓವರ್ ಟು ರಶ್ಮಿತಾ ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತು? As Elton sir told, we were discussing, away discuss mantondita that nobody can touch you when it comes to costume. You're very smart on that, okay? Very smart. Thank you so much. Okay? Because ovandala onji movement enkleg tappu naadga enchandala mantadu pannaga a costume you are so well designed. Aw enkleg tappu naadralla appuji, because when they are dancing your costume also is dancing. Yes, thank you so much. Yeah. And must say, Raddu Jokulla, the energy is amazing. Amazing energy. Thank you so much. Thank you. Enjoy feel and gothana when it started Malli Minchulli, I was thinking, okay, then again the transition, avanji Pushpa movie the dialogue undada, flower and enyana, not fire bandu. So it felt like that, okay? And yeah. ಒಂಜಿ ಗ್ರ್ಯಾಂಡ್ ಫಿನಾಲೆ ಪರ್ಫಾರ್ಮೆನ್ಸ್ ಲೈಕ್ ಆರ್ಟ್. Thank you so much. Thank you. Means a lot. All the best. Thank you so much ma'am. Over to Kishore sir. Hello. Again Chand. Hi. Manjit. Yes. Dishna and Chaitali. Guys, ರಜ್ಜನ್ಲ ಪಂದಾಂಡ್ ದಾದ ಪನೋಡ್ ಬಂದು ಪನರಿಜ್ಜಿ ಅವೇ ಕಾಸ್ಟ್ಯೂಮ್ ಅಗೇನ್ ಪನ್ಪ ಈರ್ನ ಲೆಕ್ಕ ಡಿಸೈನ್ ಮಲ್ಪುನಾರು ಅವನ್ನು ಟಚ್ ಮಲ್ಪರೆ ಬಾರಿ ಬಂಗ ಉಂಡು. ಆ ಕಾಸ್ಟ್ಯೂಮ್ಸ್ ಆವಡ್ ಆಜಿ ಮೇಕಪ್ ದ ಡೀಟೇಲ್ಸ್ ತುಲೆಕ್ಲನ ಎಡ್ಗೇರ್ ಪತ್ತಿನ ಕಾರ್ದ ಅವ ಒಂಜಿ ಆ ಪಟ್ಟಿ ಮೊಟ ಡೀಟೇಲಿಂಗ್ ಸೂಪರ್ ಬೇರ್. Thank you so much. ಫಸ್ಟ್ ಗ್ಯಾನ್ ಎನ್ನಿ ಓಪನಿಂಗ್ ಆನಾಗ ಒಂಜಿ ಸಾಂಗ್ ಬತ್ತಂಡು ಒಂದು ಸಾಂಗ್ ಅಂಚಿಂಚ ಆನಂದ್ ಯಾಪ ಕ್ಲೋತ್ ಬತ್ತದ ಮುಕ್ಕುಲ್ ಯಾಪ ಎಂಟ್ರ್ ಆಯ್ರತ್ತ ಬ್ಯಾಂಗ್ ಗಾನ್ ಗೈಸ್ ಯಾರ್ ಸೀರಿಯಸ್ಲಿ ಫಸ್ಟ್ ಟು ಲಾಸ್ಟ್. Thank you. ಬೊಕ್ಕ ಆರ್ನ ಒಂಜಿ ಬ್ಯಾಕ್ ಫ್ಲಿಪ್ ಅಲ್ಪ ಮಿತ್ತ ಟೇಬಲ್ ಹಿಡ್ದು ಏರವು ಬ್ಯಾಕ್ ಫ್ಲಿಪ್ ಹಾಕಿನಿ. Yes. ಸೂಪರ್ ಟೈಮಿಂಗ್ ಸೂಪರ್. ಆ ಒಂಜಿ ಬೀಟ್ಗೆ ಟೈಮಿಂಗ್ ಬೈದನ್ ಬೊಕ್ಕ ಲಾಸ್ಟ್ ಬ್ಯಾಕ್ ಫ್ಲಿಪ್ ಮಲ್ತಾರ ನಿಕುಲು ಏರ್ ಆರ್ ಬ್ಯಾಕ್ ಪೋದ್ ಬೊಕ್ಕ ನಿಕ್ಲೆಗ್ ಆರ್ನೆಟ್ ಸೈಡ್ ನಿಕುಲು ಆರ್ ಟರ್ನ್ ದೆ ತೊಂಡೇರು. ದಟ್ ವಾಸ್ ವೆರಿ ಸ್ಮೂತ್ ಓವರ್ ಆಲ್. ಬಕ್ಕೊಂಜಿ ಇಂದು ಇರ್ನ ಫ್ಲವರ್ದ
ಗೈಸ್ ಆ್ಯಕ್ಚುಲಿ ಪನ್ನಡ ಇಂಚ ಬೋರ್ಡ್ ಗ್ರ್ಯಾಂಡ್ ಫಿನಾಲೆದ ಒಂದು ಪರ್ಫಾರ್ಮೆನ್ಸ್ ಪಂಡಿ ಥ್ಯಾಂಕ್ ಯು. ನಾಟ್ ಓನ್ಲಿ ಜಡ್ಜಸ್, ನಮ್ಮ ಆಡಿಯನ್ಸ್ಗಳ ಖುಷಿ ಅವಡು, ನಮ್ಮ ತೂಪಿನಕ್ಲಿಗಳ ಖುಷಿ ಅವಡು ಅಂಚಿಂದ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಎಗೇನ್ ಏನ್ ಪನ್ಪ ಇರು ಕುಡ್ಲಾದ ಇಡೀ ತುಳುನಾಡ್ದ ಶಾಮಕ್ದವ್ರು ಇರು ಮಂಜು. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಗಾಡ್ ಬ್ಲೆಸ್ ಯು ಗೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಕಂಗ್ರ್ಯಾಚುಲೇಷನ್ಸ್. ಫಿನಾಲೆ ಮುಟ್ಟ ಬೈದರೆ ನನ್ನ ಗ್ರೂಪ್ ಡ್ಯಾನ್ಸ್ ಉಂಡು ಐಟ್ಲ ತೂಕ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಕ್ಕೆ ಬೋದು ರೆಡ್ ಜನ ದೃಷ್ಟಿ ತೆಪ್ಪಲೆ ಬಾರಿ ಎನರ್ಜೆಟಿಕ್ ಬೋಗ ಬಾರಿ ಕ್ಯೂಟ್ ತೋಜೊಂದುಲ್ಲರ್. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ಗ್ರ್ಯಾಂಡ್ ಫಿನಾಲೆ ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ. ಸೊ ನಮ್ಮ ಡುಯೆಟ್ ರೌಂಡ್ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ಗಳು ವೇದಿಕೆ ಮೇಲೆ ಬರ್ತಾ ಇದೆ. ಈಗ ಇನ್ನೊಂದು ತಂಡವನ್ನು ವೇದಿಕೆ ಮೇಲೆ ಕರೆಯುವಂಥ ಹೊತ್ತು. ಸೊ ನಮ್ಮ ಹುಬ್ಬಳ್ಳಿಯ ಟ್ವಿನ್ಸ್ ಡ್ಯಾನ್ಸ್ ಅಕಾಡೆಮಿಯಿಂದ ಸಾನ್ವಿ ಹಾಗೆಯೇ ಹರೀಶ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಟ್ವಿನ್ಸ್ ಡ್ಯಾನ್ಸ್ ಅಕಾಡೆಮಿ ಹುಬ್ಬಳ್ಳಿ. ಸಾನ್ವಿ, ನಿನ್ 3 ವಿಷ್ ಏನಾದ್ರೂ ಇದ್ರೆ ಹೇಳು, ನಾನು ಅದನ್ನ ಪೂರ್ತಿಗೊಳಿಸ್ತೀನಿ. ಓಕೆ, ಹಾಗಿದ್ರೆ ನನ್ನ ಮೊದಲನೇ ವಿಶ್, ಇವತ್ತು ನನ್ನ ಬರ್ತ್ಡೇ, ಸೊ ನನಗೆ ಸರ್ಪ್ರೈಸ್ ಬೇಕು. ಓಕೆ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು ಬಂತಿಗ ಪ್ರೀತಿ ಹಾರಿ. ಸಾನ್ವಿ, ನಿನ್ ಸೆಕೆಂಡ್ ವಿಷ್ ಏನು? ಹಾ, ನನ್ನ ಎರಡನೇ ವಿಶ್, ನಾನು ಜೋಕಾಲಿ ಆಡ್ಬೇಕು. ಓಕೆ. ಕಾಣದಂತ ಹೊಸ್ತಿಲು ದೂರದಿಂದ ಬಾಯಿಂದಿದೆ ಪೆದ್ದು ಮುದ್ದು ಜೋಡಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ. ಮುಸ್ಸಂಜೆ ಸವಿದಾಗ ಈ ಪ್ರೇಮ ನೀಲಾಂಜನ ಮುಂದರಿಯುವ ಕಾದಂಬರಿ ಆಕಾಶ ನೀನೆ ನೀಡೊಂದು ಗೂಡು ಬಂತಿಗ ಪ್ರೀತಿ ಹಾರಿ. ಸಾನ್ವಿ, ನಿನ್ ಥರ್ಡ್ ವಿಷ್ ಏನು? ನನ್ನ ಮೂರನೇ ವಿಶ್, ನಾನು ಆಕಾಶದಲ್ಲಿ ಹಕ್ಕಿ ತರ ಹಾರಬೇಕು. ಕಣ್ಣಿನಲ್ಲಿ ಕಣ್ಣಿರೆ ಲೋಕವೆಲ್ಲ ಹಂದರ ಭಾವವುಂದೇ ಆಗಿರೆ ಬೇಕೆ ಬೇರೆ ಭಾಷಾಂತರ.
ಉಸಿರೆಲ್ಲ ಕನಸಾಗಲಿ. ಈ ಪ್ರೀತಿ ಜೊತೆಯಲ್ಲಿ ಒಂದೊಂದು ನನಸಾಗಲಿ. ಕೊನೆಯಿಲ್ಲದ ಕುಶಲೋಪರಿ ಪ್ರೀತಿಯ ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡ ಪ್ರೀತಿಯ ಅಂಬಾರಿ. Ladies and gentlemen, we have Twins Dance Academy all the way from Hubli. ನಮ್ಮ ಜೊತೆ ಇದೀಗ ಉತ್ತಮ ಡಾನ್ಸ್ ಪರ್ಫಾರ್ಮೆನ್ಸನ್ನು ನೀಡಿದಂಥವರು ಹರೀಶ್ ಹಾಗೂ ಸಾನ್ವಿ ಇಬ್ಬರು ನಮ್ಮ ಜೊತೆ ಇದ್ದಾರೆ. ಅದ್ರ ಜೊತೆಗೇ ವಿಜಯ್ ಪಾಟೀಲ್ ಕೊರಿಯೋಗ್ರಾಫರ್ ಕೂಡ ನಮ್ಮ ಜೊತೆ ಇದ್ದಾರೆ. ಆಲ್ ದ ವೇ ಫ್ರಮ್ ಹುಬ್ಳಿ. ಸೊ ಇವರ ಎಫರ್ಟನ್ನು ನಾವು ಮೆನ್ಷನ್ ಮಾಡಲೇಬೇಕು. ಯಾಕಂತಂದರೆ ನೀವು ಪ್ರಾಪ್ಸನ್ನು ಅಲ್ಲಿಂದ ತೊಗೊಂಡು ಬರೋಕ್ಕಾಗಲ್ಲ, ಇಲ್ಲಿ ತಂದು ಎಲ್ಲ ಅಸೆಂಬಲ್ ಮಾಡಬೇಕಾಗುತ್ತೆ, ನೀವು ಮತ್ತೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬಟ್ ಈ ಯಾವ ಎಫರ್ಟ್ಸು ಪರ್ಫಾರ್ಮೆನ್ಸ್ಗೆ ಅಂತ ಬಂದಾಗ ಅದು ಕೌಂಟಿಗೆ ಬರಲ್ಲ. ಎಟ್ ದಿ ಎಂಡ್ ಆಫ್ ದ ಡೇ ಪರ್ಫಾರ್ಮೆನ್ಸ್ ಹೆಂಗಾಯಿತು ಅದು ಮಾತ್ರ ಗೊತ್ತಾಗುತ್ತೆ. ಆದರೆ ನೀವು ಅಲ್ಲಿಂದ ಬಂದಿದ್ದೀರಾ, ಈ ಎಫರ್ಟ್ಸ್ನ ಹಾಕಿದ್ದೀರಾ, ಇದನ್ನು ನಾನು ಮೆನ್ಷನ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ಪ್ರಾಪ್ಸ್ಗಳನ್ನು ಎಲ್ಲ ಈ ರೀತಿಯೇ ಅಸೆಂಬಲ್ ಮಾಡ್ಕೊಂಡು ಬರೋಕ್ಕಾಗಲ್ಲ, ಇಲ್ಲಿನೇ ಅಸೆಂಬಲ್ ಮಾಡಬೇಕು ನೀವು. ದಟ್ಸ್ ಅ ವಂಡರ್ಫುಲ್ ಎಫರ್ಟ್. ಆಲ್ ದ ವೇ ಫ್ರಮ್ ಹುಬ್ಳಿ ಅವ್ರು ಬಂದಿದ್ದಾರೆ, ನಮಗೋಸ್ಕರ ಡಾನ್ಸ್ ವಾರಿಯರ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಹ್ಯಾವ್ ಕಮ್ ಅಪ್ ಟು ದ ಫಿನಾಲೆ. ಅದಕ್ಕೆ ಜೋರಾದ ಚಪ್ಪಾಳೆ. ಆ್ಯಂಡ್ ಮೂವಿಂಗ್ ಆನ್ ಟು ನಾವು ಫಸ್ಟ್ ನಮ್ಮ ಒಪಿನಿಯನ್ನ ಕೇಳೋಣ ಎಲ್ಟನ್ ಸರ್ ಹತ್ರ. ಎಲ್ಟನ್ ಸರ್, ಹುಡುಗಿನ ರುಮಾಲ್ ರೋಟಿ ಥರ ಫುಲ್ ತಿರುಗಿಸಿದ್ದಾನೆ ಅವನು. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಓವರಾಲ್ ಪರ್ಫಾರ್ಮೆನ್ಸ್ ಎಕ್ಸಿಕ್ಯೂಷನ್ ಎಲ್ಲ ಚೆನ್ನಾಗಿತ್ತು, ಇಲ್ಲ ಅಂತ ಹೇಳಲ್ಲ. ಬ್ಯೂಟಿಫುಲಿ ಡನ್. ಪ್ರಾಪ್ಸ್ ಆಗಲಿ, ಸೆಟಪ್ಸ್ ಆಗಲಿ, ಎವ್ರಿಥಿಂಗ್ ಈಸ್ ನೈಸ್, ಎಲ್ಲ ಸೂಪರ್ ಆಗಿತ್ತು. ಬಟ್ ಮೈ ಓನ್ಲಿ ಕನ್ಸರ್ನ್ ಈಸ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನಲ್ಲಿ ಸ್ವಲ್ಪ ಲ್ಯಾಕ್ ಇತ್ತು. ಯಾಕಂದರೆ ಪೋರ್ಷನ್ ಬೈ ಪೋರ್ಷನ್ ನೀವು ಡ್ಯಾನ್ಸ್ ಮಾಡುವಾಗ ಎಲ್ಲ ಚೆನ್ನಾಗಿತ್ತು, ಪೋರ್ಷನ್ಸ್ ಡಾನ್ಸಿಂಗ್ ಸೂಪರಾಗಿತ್ತು. ಬಟ್ ಎವ್ರಿ ಹೆಂಗೆ ಕಾಣಿಸ್ತಿತ್ತು ಅಂದರೆ ಒಂದೊಂದು ಬ್ಲಾಕ್ ಕಾಣ್ತಿತ್ತು. ಆಫ್ಟರ್ ಎವ್ರಿ ಬ್ಲಾಕ್ ಆ 4 ಕೌಂಟ್ಸ್ ನೆಕ್ಸ್ಟ್ ಸ್ಟೆಪ್ಪಿಗೆ ಪ್ರಿಪ್ರೇಷನ್ ಆಗ್ತಿತ್ತು. ಆ 4 ಕೌಂಟ್ಸ್ ಏನಿಲ್ಲ, ಬ್ಲ್ಯಾಂಕ್ ಇತ್ತು. ಇಬ್ಬರು ಅರ್ಥ ಆಯ್ತಾ? 1 2 3 4 5 6 7 ನ್ಯೂ ಸ್ಟೆಪ್. ಅರ್ಥ ಆಯ್ತಾ? ಸೊ ಅದು ಆಲ್ಮೋಸ್ಟ್ 3 ಟೈಮ್ಸ್ ಆಗಿದೆ. ಅದಾಗಬಾರ್ದು. ಓಕೆ, ಕಂಪ್ಲೀಷನ್ ಆಫ್ ಸ್ಟೆಪ್ಸ್ ಇರಲಿಲ್ಲ. ಸಾಂಗ್ ಒಂದು ಬೀಟಿಗೆ ಒಂದು ಪೇಸಿಗೆ ಹೋಗ್ತಾ ಇರುತ್ತೆ, 1 2 3 4 1 2 3. ಬಟ್ ನಮ್ಮದು ಡ್ಯಾನ್ಸಿಂಗ್ 1 2 3 4 1 2 3 4 ನಾಟ್ ಮ್ಯಾಚಿಂಗ್ ವಿತ್ ದ ಸಾಂಗ್. ಅರ್ಥ ಆಯ್ತಾ? ಸೊ ಅದು ಲ್ಯಾಕ್ ಆಯಿತು. ಬಟ್ ಅದರ್ವೈಸ್ ಪರ್ಫಾರ್ಮೆನ್ಸ್ ಲಿಫ್ಟ್ಸ್ ಆಗಲಿ, ನಿಮ್ಮದು ಫ್ಲಿಪ್ಸ್ ಆಗಲಿ, ನಿಮ್ಮ ಟ್ರಿಕ್ಸ್ ಆಗಲಿ ಎಲ್ಲ ಸೂಪರಾಗಿತ್ತು. ಆಲ್ ಓವರ್ ಎಕ್ಸಿಕ್ಯೂಷನ್ ಇಟ್ ವಾಸ್ ಲುಕಿಂಗ್ ವೆರಿ ನೈಸ್ ಆ್ಯಂಡ್ ಪ್ಲೆಸೆಂಟ್ ಕಾಣ್ತಿತ್ತು. ಬಟ್ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಆಚೆ ಈಚೆ ಆಯಿತು ಅಂತ ಅನಿಸ್ತು ದಿಸ್ ಟೈಮ್. ಓಕೆ, ಐ ಥಿಂಕ್ ದಿಸ್ ವಾಸ್ ನಾಟ್ ದ ಬೆಸ್ಟ್ ಅಂತ ಅನಿಸ್ತು ನನಗೆ. ದ ಫಿನಾಲೆ ವಾಸ್ ಮಚ್ ಬೆಟರ್ ಅಂತ ಅನಿಸ್ತು. ಸೊ ಲೆಟ್ಸ್ ಸಿ ವಾಟ್ ದೇ ಹ್ಯಾವ್ ಟು ಸೇ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಟನ್ ಸರ್. ಮೂವಿಂಗ್ ಆನ್ ಟು ರಶ್ಮಿತಾ ಮ್ಯಾಮ್ ಹತ್ರ ಕೇಳೋಣ. ರಶ್ಮಿತಾ ಮ್ಯಾಮ್ ಅವರೇ, ಸಾನ್ವಿಗೆ ಜೀನಿ ಸಿಕ್ಕಿತ್ತು 3 ವಾರ, ಏನು ಬೇಕಾದರೂ ಕೇಳ್ಬೋದಿತ್ತು, ಏನು ಬೇಕಾದರೂ. ಅವ್ರು ಕೇಳಿದ್ದು ನನಗೊಂದು ಸರ್ಪ್ರೈಸ್ ಬೇಕು, ನಾನು ಜೋಕಾಲಿಯಲ್ಲಿ ತೂಗಾಡಬೇಕು, ಇನ್ನೊಂದು ನಾನು ಹಾರಬೇಕು. ಈ 3 ವಿಷಸ್ ನಿಮ್ಗೆ ಹೆಂಗೆ ಅನಿಸ್ತು ಹೇಳಿ. ಜೀನಿ ಹತ್ರ ಅಲ್ಲ, ನನ್ನ ಹತ್ರನೇ ಕೇಳ್ಬೋದಿತ್ತು. ಜೀನಿ ಹತ್ರ ಇನ್ನೂ ದೊಡ್ಡದಾಗಿ ಏನಾದರೂ ಕೇಳ್ಬೋದಾಗಿತ್ತು, ನಾನು ಫಿನಾಲೆ ವಿನ್ ಆಗಬೇಕು ಅಂತ. ಓಕೆ, ಎನಿವೇಸ್, ಹಾಯ್ ಸಾನ್ವಿ, ಹಾಯ್ ಹರೀಶ್, ಹಾಯ್ ವಿಜಯ್. ನಾವು ಐ ಥಿಂಕ್ ಇದಕ್ಕಿಂತ ಬೆಸ್ಟ್ ವರ್ಷನ್ ನಿಮ್ಮನ್ನು ಆಲ್ರೆಡಿ ನೋಡಿದ್ದೀವಿ. ಓಕೆ, ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಒಂದು. ಆ್ಯಂಡ್ ದಿಸ್ ವಾಸ್ ನಾಟ್ ಬ್ಯಾಡ್. ಇದು ಚೆನ್ನಾಗಿರಲಿಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿತ್ತು. ಆ ಜೋಕಾಲಿ ಸೆಟಪ್ ಆಗಿರ್ಬೋದು, ಅವರಿಬ್ಬರು ಅಟೈರ್, ಹರೀಶ್ ಜೀನಿ ಲುಕ್ ಆಗಿರ್ಬೋದು, ಪ್ರತಿಯೊಂದು ಎಲಿಮೆಂಟ್ಸ್ ಚೆನ್ನಾಗಿತ್ತು. ಬಟ್ ಏನಂತಂದರೆ
ಅರ್ಜೆನ್ಸಿ ಇತ್ತು. ಇದು ಮುಗಿಸ್ಬೇಕು ಆ ಅರ್ಜೆನ್ಸಿ ಕಾಣಿಸ್ತಾ ಇತ್ತು. ಆ ಅರ್ಜೆನ್ಸಿಯಿಂದ ಸ್ಟೆಪ್ಗಳು ಒಂದೊಂದು ಸ್ವಲ್ಪ ಅಲ್ಲಿ ಮೆಸ್ಸಿ ಅನ್ನಿಸ್ತಾ ಇತ್ತು. ಕ್ಲೀನ್ ಏನೂ ಕಾಣಿಸ್ತಾ ಇರಲಿಲ್ಲ. ಅದು ಏನಕ್ಕೆ ಹಂಗಂತಂದರೆ ವಿ ಹ್ಯಾವ್ ಸೀನ್ ಅ ಬೆಟರ್ ವರ್ಷನ್. ನಿಮ್ಮಿಬ್ಬರದ್ದು ಸಾನ್ವಿ ಆ್ಯಂಡ್ ಹರೀಶ್ದು ಬೆಟರ್ ವರ್ಷನ್ ಕಪಲ್ ನಾವು ನೋಡಿದ್ದೀವಿ. ಆ 2 ಮಿನಿಟ್ಸಲ್ಲಿ ಏನು ನಾವು ನೋಡಿದ್ದೀವಿ, ಬೆಟರ್ ವರ್ಷನ್ ನೋಡಿದ್ದೀವಿ. ಸೊ ಅದನ್ನೆಲ್ಲ ಕಂಪೇರ್ ಮಾಡಿದಾಗ ಇದು ಒಂದು ಸ್ವಲ್ಪ ಡೌನ್ ಅಂತ ಅನ್ನಿಸ್ತು. ಬಟ್ ವಾಟ್ ಎವರ್ ದೇ ಹ್ಯಾವ್ ಡನ್ ದಟ್ ವಾಸ್ ಗ್ರೇಟ್. ಯಾ, ಬಟ್ ಫಿನಾಲೆ ಐ ವಿಶ್ ಯು ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಶ್ಮಿತಾ ಮ್ಯಾಮ್. ಮೂವಿಂಗ್ ಆನ್ ಟು ಕಿಶೋರ್ ಸರ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಹಾಯ್ ಸಾನ್ವಿ, ಹರೀಶ್ ಆ್ಯಂಡ್ ವಿಜಯ್. ಹಾಯ್. ಎಸ್, ಇಬ್ಬರು ಜಡ್ಜಸ್ ಹೇಳಿದ್ದಾರೆ ಏನೆಲ್ಲ ಹೇಳಬೇಕಿತ್ತು ಅಂತ. ಎಸ್, 3 ವಿಶಸ್. ಅದರಲ್ಲಿ ಇನ್ನೂ ಸಹ ವೆರೈಟಿ ಬೇರೆ ಕೊಡ್ಬೋದಿತ್ತು. ಯಾಕೆಂದರೆ ಅಷ್ಟು ಸರ್ಪ್ರೈಸ್ ಅದರಲ್ಲಿ ಇರಲಿಲ್ಲ. ಫಸ್ಟ್ ಇದು ಸರ್ಪ್ರೈಸ್ ಬೇಕಿತ್ತು, ಅದರಲ್ಲಿ ಅಷ್ಟು ಸರ್ಪ್ರೈಸ್ ಇರಲಿಲ್ಲ. ಬೇರೆ ಮೂಮೆಂಟ್ ತೊಗೊಂಬರ್ಬೋದಿತ್ತು. ನಾಟ್ ಓನ್ಲಿ ಡಾಲ್, ಮ್ಯಾಜಿಕ್ ಮೂಮೆಂಟ್ಸ್ ಆಗಲಿ, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಮತ್ತು ಲಾಸ್ಟ್ ಇದು ಏರಿಯಲ್ ಆ್ಯಕ್ಟಲ್ಲಿ ಅದೇನಾಗ್ತಿತ್ತು ಅಂದರೆ ಸ್ಮೂತ್ ಇರಲಿಲ್ಲ. ನೀವು ಕಾಯ್ತಾ ಇದ್ರಿ ಆ ಏರಿಯಲ್ಲಿ ಬರಬೇಕಾದ್ರೆ. ಅದೆಲ್ಲ ಉಂಟಲ್ಲ, ಫಸ್ಟಿಗೆ ನೀವು ಥಿಂಕ್ ಮಾಡಬೇಕಿತ್ತು ಕೊರಿಯೋಗ್ರಫಿ ಮಾಡೋಕ್ಕಿಂತ ಮುಂಚೆ. ಯಾಕೆಂದರೆ ಸ್ಯಾನ್ವಿ ಮತ್ತು ಹರೀಶ್ನ ನಾವು ತುಂಬ ಬೆಟರಾಗಿ ನೋಡಿದ್ದೀವಿ ಇದಕ್ಕಿಂತ ಮುಂಚೆ. ಸೊ ನನಗೆ ಈ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಓಕೆ ಅನಿಸ್ತು. ಎನಿವೇಸ್, ನೀವು ಹುಬ್ಳಿಯಿಂದ ಬಂದಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಫಿನಾಲೆಯಲ್ಲಿ ಇದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಏನಾದರೂ ಫ್ಯೂಚರಲ್ಲಿ ಥಿಂಕ್ ಮಾಡಿ ಕೊರಿಯೋಗ್ರಫಿಗೆ ಆ ಒಂದು ಎಲಿಮೆಂಟ್ಸ್ ಹಾಕ್ಬಿಡಿ. ಓಕೆ ಇವರೇ ವಿಜಯ್ ಅವರೇ. ಆ್ಯಂಡ್ ಬೋತ್ ಆಫ್ ಯು, ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ನೀವು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಯಾಕೆಂತಂದರೆ ನಮ್ಮ ಜಡ್ಜಸ್ ನಿಮ್ಮನ್ನು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿರೋದನ್ನು ನೋಡಿದ್ದಾರೆ. ಅವರು ನಿಮ್ಮನ್ನು ನಿಮಗೆ ಕಂಪೇರ್ ಮಾಡ್ತಾ ಇದ್ದಾರೆ, ಬೇರೆ ಯಾರಿಗೂ ಅಲ್ಲ. ನಿಮಗೆ ಕಂಪೇರ್ ಮಾಡ್ತಾಯಿದ್ರು. ಯು ಆರ್ ದ ಬೆಸ್ಟ್ ವರ್ಷನ್ ಆಫ್ ಯು. ಸೊ ಡೋಂಟ್ ವರಿ, ನಾವು ಮತ್ತೆ ಗ್ರೂಪ್ ಡ್ಯಾನ್ಸಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಮುಂದಿನ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೀಡೋಕೆ ವೇದಿಕೆ ಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ರಾಹುಲ್ ಆ್ಯಂಡ್ ಸಂಕೇತ್ ಫ್ರಮ್ ದ ಟೀಮ್ ಕ್ಲಾನ್. ಸೊ ಎವ್ರಿಬಡಿ ಲೆಟ್ಸ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದಿಸ್ ಶೋ.
ಕ್ಲಾನ್ ಫಸ್ಟ್ ಆಫ್ ಆಲ್ ವೆರಿ ಕಂಗ್ರ್ಯಾಚುಲೇಷನ್ಸ್ ಫಿನಾಲೆ ಊಟ ಬೈದಾರೆ ಐಕೋಸ್ಕರ ಕಂಗ್ರ್ಯಾಚುಲೇಷನ್ಸ್. ಸೊ ವಿಭಿನ್ನವಾಯಿನ ಅಂಚಿನ ಒಂಜಿ ರೂಪಕ್ಕನೆ ನಮ್ಮ ಡುವೇಟ್ ರೌಂಡ್ ಕೊರಿಯರು ಮತ್ತೆಲ್ಲ ಕಪಲ್ಸ್ ಅಂಚೆ ಇಂಚ ಬಂದಾಗ ಡಿವೋಷನಲ್ ಆದ ಸಮಥಿಂಗ್ ನೀವು ನಿಖಲ್ ನಮಗೆ ಮಾತ್ರ ಈಗಲ ಪ್ರೆಸೆಂಟ್ ಮಾಡ್ತಾರೆ. ಸೊ ನಮ್ಮ ಜಡ್ಜಸ್ಗೆ ಎಂಚಾಂಡ್ ಬಂದ್ಪನ ಎಂಚಿನ ಕೇನು ಅಂಚಿನ ಪೊರ್ತು ಓವರ್ ಟು ಕಿಶೋರ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು? ರಾಹುಲ್ ಆ್ಯಂಡ್ ಸಂಕೇತ್ ಆ್ಯಂಡ್ ಅಶ್ವಿನ್, ಹಾಯ್. ನಿಕ್ಲು ಯಾಪಲ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಿನಾಲೆ ಡುಲರ್. ಥ್ಯಾಂಕ್ ಯು ಸರ್. ರಡ್ಡು ಜನಲ ಬೊಕ್ಕ ಟೀಮ್ ಕ್ಲಾನ್ಲ ನಿಕುಲು ಯಾಪಲ ಬಣ್ಣ ನಿಕುಲು ಯಾಪಲ ಎಂಕ್ಲೇನು ಒಂಜಿ ಡಿಸಪಾಯಿಂಟ್ ಮಲ್ದಿಜರ್ ದಯಪಂಡ ನಿಕಲ್ನ ಆ ಯುನೀಕ್ ಕಾನ್ಸೆಪ್ಟ್ ಆವಡ್ ಯುನೀಕ್ ಡಾನ್ಸರ್ ನಿಕುಲು ಎಂಕ್ಲೇನು ಯಾಪಲ ಇಂದು ಮಲ್ತು ಪಾಡ್ದಾರು. ಆ್ಯಂಡ್ ಟುಡೇಸ್ ಪರ್ಫಾರ್ಮೆನ್ಸ್ ಎಂಕ್ ಮಸ್ತ್ ಇಷ್ಟ ಅನ್ನೋದು ಪರ್ಫಾರ್ಮೆನ್ಸ್ ದಯಪಂಡ ಯಾನೊಂಜಿ ಕ್ಯೂರಿಯಾಸಿಟಿ ಇಟ್ಟಿದ್ದೆ ಅಂದು ಮುಕುಲ್ ದಾದಾನ ಇತ್ತ ಒಂಜಿ ಸ್ಪೆಷಲ್ ಪತಂ ಬರ್ಪೇರ ಅಂಚನೆ ನಿಕುಲ್ ಅವೊಂಜಿ ಚೆಂಡೆದ ಒಂಜಿ ಪ್ರಾಪರ್ಟಿನ ಅವೊಂಜಿ ಬೇತನೆ ಒಂಜಿ ಯುಟಿಲೈಸ್ ಮಲ್ತದ ನಿಕುಲ್ ಒಂಜಿ ಅವನೊಂಜಿ ಕಾನ್ಸೆಪ್ಟ್ ಲೆಕ್ಕ ನಿಕುಲ್ ಕ್ರಿಯೇಟ್ ಮಲ್ತದ ಸ್ಟೇಜಿಗೆ ಪತಂ ಬರ್ತಾರೆ. ಆ್ಯಂಡ್ ಯು ಬೋತ್ ನಿಕಲ್ನ ಡಾನ್ಸಿಂಗ್ ಸ್ಟೈಲೇ ಒಂಚೂರು ಡಿಫ್ರೆಂಟ್ ಡಾನ್ಸಿಂಗ್ ಸ್ಟೈಲ್ ರಡ್ಡು ಜನತಲ. ಆ್ಯಂಡ್ ಒಂತೆಂಕ್ ಅಲ್ಪ ಫೀಲ್ ಆಯ್ದಾದ ಪಂಡ ರಡ್ಜಂತಲ ಸಿಂಕ್ ಔಟ್ ಆದಿತ್ತಂಡು. ಆ್ಯಂಡ್ ಸೆಕೆಂಡ್ ಹಾಫ್ದು ರಾಹುಲ್ ಒಂಜಿ ಪೋರ್ಷನ್ ಪೋಂದಿತ್ತೇರು, ಸಂಕೇತ್ ಒಂಜಿ ಪೋರ್ಷನ್ ಪೋಂದಿತ್ತೇರು. ಆ್ಯಂಡ್ ಸಂಕೇತ್ ಐ ಡೋಂಟ್ ನೋ ಇರೆಗ್ ದಾದಾ ವಾಟ್ಸ್ ರಾಂಗ್. ಸೆಕೆಂಡ್ ಹಾಫ್ ಯು ಆರ್ ನಾಟ್ ದೇರ್ ಎಟ್ ಆಲ್. And I expected so much from you guys, seriously. And I swear ಒಂದು ಟಚ್ ಆತಜಿ ಈ ಸೀಕ್ವೆನ್ಸ್ ನಿಕ್ಲೇನ ಈ ಒಂಜಿ ಕಾನ್ಸೆಪ್ಟ್ ಅಗೋರಿ ಅವೊಂಜಿ ಯಾನ್ ನಿಕ್ಲೇನ್ ತೂತಿನ ಅಂದುವೆ ಬೇತೆ ನಿಕುಲ್ ಮುಲ್ಪ ಇನಿ ಮಲ್ತಿದಿನ ತುಲೆ ಕಾಸ್ಟ್ಯೂಮ್ಲ ತುಲೆ ನಿಕಲ್ ಏತ್ ಯುನೀಕ್ ಆದ ನಿಕುಲ್ ಉಲ್ಲರ್ ಸ್ಟಾರ್ಟಿಂಗ್ ಓಪನಿಂಗ್ ತುಲೆ ನಿಕ್ಲೇನ ಏತ್ ಶೋಕ್ ಬತ್ತಿತ್ತನ್. I don't know ದಾದ ಆಂಡ್ ನಿಕ್ಲೆಗ ಸೆಕೆಂಡ್ ಹಾಫ್ ಬಕ್ಕ ಈವನ್ ಚೆಂಡೆ ಬೊಟ್ಟುನಗಲ ಮೇನ್ ಥಿಂಗ್ ದಾದ ಪಂಡ ನಿಕುಲ್ ಚೆಂಡೆ ಬೊಟ್ಟುನಾಗ ಯಾಪಲ್ಲ ಚೆಂಡೆ ರಡ್ಡು ಈ ನೆತ್ತ ಶಬ್ದ ಬರರೆ ಬಲ್ಲಿ ಚೆಂಡೆ ಬೊಟ್ಟುನಾಗ ಖಾಲಿ ಚೆಂಡೆದ ರೌಂಡ್ ಉಪ್ಪೋಡೊಂದು ಅವು ಪೂರ ಗೊತ್ತು ಪೋಡು ನಿಕ್ಲೆಗ್ ಮೇನ್ ಥಿಂಗ್ ಅವಲ ಒಂಜಿ ಅಲ್ಪ ಒಂಚೂರು ಫೀಲ್ ಆಂಡ್ ಓವರ್ ಆಲ್ ಇಂಕ್ ಒಂದು ಫಿನಲ್ ಆ್ಯಕ್ಟಿಂದ ಆಯ್ಜಿ. ಬಟ್ ಗೈಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸೊ ಮಚ್ ಕಿಶೋರ್ ಸರ್. ದುಂಬು ಪೊಬ್ಬನೇಡು ದುಂಬು ಲೈಕ್ ಲೆಗ್ ಇಂಜುರಿ ಆತಂಡ ಸೆಕೆಂಡ್ ಹಾಫ್ಡ್ ಆಲ್ರೆಡಿ ದಾದಾ ಏನೇ ಚೂರು ಆಲ್ರೆಡಿ ಪೇಯ್ನ್ ಇತ್ತು ನಾವು ಚೂರು ವಿಷಯ ದಾದಾ ಏನಿ ಪನ್ನ ಪೇಯ್ನ್ ಪಂಡ ಇಂಚ ಪೂರಿನ ರಿಹರ್ಸಲ್ ಟೈಮ್ ಇಡ್ತಾ ಆಗದಿನ ಆಕ್ಸಿಡೆಂಟ್ ಆದಿತ್ತು ಒಂಚೂರು. ಎಸ್ ಎನಿವೇಸ್ ನಮ್ಮ ಮೂವಾಕ ಸೊ ದಾದಾ ಪಂಡ ಫಿನಾಲೆ ಎಂಕ್ ಸಿ ಆ್ಯಸ್ ಅ ಯಾನಿತ್ತ ಆ ಪರ್ಫಾರ್ಮೆನ್ಸ್ ಯಾನ್ ಮಲ್ತಂದು ಇತ್ತಂಡ ಎಂಕ್ ಮಿನಿ ಅಂಚಿಂದ ಮಿನಿ ಇನ್ಸಿಡೆಂಟ್ ಯಾ ಹರ್ಟ್ ಮಿನಿ ಆದಿತ್ತಂಡ ಯಾನ್ ಅವೇನು ರೀಸನ್ ಪಂದು ಕೊಡ್ತುವೆ. ಬಟ್ ನಿಕುಲ್ ಕೊರೊಂದು ಇಜ್ಜಾರು ಬಟ್ ಏನೋ ಅವೇನು ಯಾನ್ ನೆಕ್ ಕನ್ಸರ್ಟ್ ಅದು ತೆಪ್ಪುಜಿ ದಯಪಂಡ ದಿಸ್ ಇಸ್ ಫಿನಾಲೆ, ದಿಸ್ ಇಸ್ ಸೀರಿಯಸ್ ಮ್ಯಾಟರ್. ಸೊ ಸೀರಿಯಸ್ ಆದುಪ್ಪಗ. ಸೊ ಎಸ್, ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಓವರ್ ಟು ಎಲ್ಟನ್ ಸರ್. ಇರಗೆಂಚಾಡಿ ಒಂಜಿ ಡಾನ್ಸ್ ಪರ್ಫಾರ್ಮೆನ್ಸ್. ರಾಹುಲ್ ಆ್ಯಂಡ್ ಸಂಕೇತ್. ಎಸ್ ಸರ್. ಅಶ್ವಿನ್. ಎಸ್ ಸರ್. ನಿಕ್ಲು ಸೆಟ್ ಮನ್ಪುನಾಗ ಯಾ ನೆನ್ನೆ ಓಲ ಒಂದು ಕುಡೊಂಜಿ ಬೆಂಚ್ ಮಾರ್ಕ್ ಕ್ರಾಸ್ ಆಪುಂಡು ಯಾ ಬೆಂಚ್ ಮಾರ್ಕ್ ಡೀಪರ್ ಅಂದ್ ಎನ್ನೆ. ಬಟ್ ಐ ಡೋಂಟ್ ನೋ, ಇಟ್ ವಾಸ್ ನಾಟ್ ಯುವರ್ ಡೇ ಐ ಥಿಂಕ್, ಐ ಬಿಲೀವ್. ಸ್ಪೆಷಲಿ ಫಸ್ಟ್ 4 to 8 count start anaga Rahul out off sync poya, steps miss and first 8 counts, the 4th count and the 6th count he off poya. Okay, nikla gottun. And second half, as Kishore said, somewhere see duet competition pannaga I could not see both of you at least 32 counts dancing together one stretch. I couldn't see. Yes, agreed for the fact something unique try man pere poyar, hard luck, it didn't work on your side.
But nevertheless, costumes award, full feel of mood enja create manta, that was nice, that was good, and nothing to say, hard luck. Yes, sir. But didn't like it. Yes. Okay. Sorry to disappoint you, sir. Nevertheless, God bless you all, and all the best. Thank you so much, sir. Thank you. Thank you, sir. Thank you so much. Over to Rashmita ma'am. But it's okay. But ಅವು ಡೇನಾ ಅತ್ ದಾದ ಪನ್ಪೆರೆ we can't say ಕಣ್ಣು ಬೋಡ್ದುಂಡ ದೃಷ್ಟಿಯ ಡೋಂಟ್ ನೋ ಫಿನಾಲೆ out ತೊಂದರೆ ಸ್ಪಾಟ್. God bless. Thank you, sir. Thank you so much. Thank you so much. Ma'am, over to you. Yeah, hi guys. Hi, ma'am. Ashwin. How are you? Yes, good. How are you? Fine, ma'am. Yeah, see, Hatke Dadana performance, Manpodundu, it's a good thought. And you have tried also something very unique, costume wise adupadu, setup wise adupadu, music burdu chandedla on the gobbare poyaru. But somewhere something was missing. Something was missing. I don't know what. Confidence or obviously once you mistake and then it's a chain link, then you'll start when you lost that bit confidence ada step anchinchare start and non syncer ante start and this is what all happened. But for the fact Ankulu, we were not like ready to see this because our expectations ittannate, so we were not ready. Avu jaasti disappointment ayini, nothing else. Yeah, so we never expected this. We had to see this someday, that too in finale, not from, it is not like necessary but purposefully mantini, no, it is not. It is a mistake. It happens with you, me, everybody, but you tried something good. And anyways, we cannot consider finale agulu murane edde mandiri ini edde mandijeru, we cannot consider that because there are others also who have performed really good today. Yeah, as Elton Master told that today is not your day maybe, but I cannot say that even because you have a group dance also, so hard luck, it's okay. But it's just a one bad day aate. Okay, so Yes, ma'am. yeah, please group dance at the hard work man play and Pakka. yes, come back. Yes, All thank the you. best. Yes, Yes, you so sir. much. Thank you so much. And anyways, congratulations and all the best. Thank you so much. Thank you. ಇದು ನಮ್ಮ ಟಿವಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ಸ್ ಸೀಸನ್ 4ನ ಗ್ರ್ಯಾಂಡ್ ಫಿನಾಲೆ. ಸೊ ಇದೀಗ ಮತ್ತೊಂದು ಅದ್ಭುತವಾದಂತಹ ತಂಡವನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ನಮ್ಮ ಡಾನ್ಸ್ ಡಿವೋಟರ್ಸ್ ಕುಮಟದಿಂದ ಬಂದಂತಕ್ಕಂತಹ ಒಂದು ಅದ್ಭುತವಾದಂತಹ ತಂಡ ಇದರ ಜೀವ ಹಾಗೇನೆ ಸಮೀಕ್ಷಾ ವೇದಿಕೆಗೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಡಾನ್ಸ್ ಡಿವೋಟರ್ಸ್ ಕುಮಟಾ. कर्म आपका अस्तित्व है और आपका बंधन भी, लेकिन आप इसे सही तरीके से संभाले तो यह आपकी मुक्ति भी बन सकता है. चलता हम सब पे तेरा जादू. चलता हम सब पे तेरा जादू. तूने लिखा
पूरा करो जरूर मिलेगा। हम सब पे तेरा जादू, जो तुम करोगे और तुम्हारे पास जरूर वापस आएगा। चलता हम सब पे तेरा जादू। तेरा ही करम Sweet. तेरा ही करम मेरे साथ ही चला, मेरे साथ ही कहता ही नहीं, पत्थर में तू है समाया, दिल इंसान में बसाया। चलता हम सब पे तेरा जादू, चलता हम सब पे तेरा जादू, जादू चलता हम सब पे तेरा जादू, चलता हम सब पे तेरा जादू, चलता हम सब पे तेरा जादू। तेरा ही करम Ladies and gentlemen, that was Jiva and Samiksha from the team Dance Devoters Kumata. ಒಂದು ಅದ್ಭುತವಾದಂತಹ ಡಾನ್ಸ್ ಪರ್ಫಾರ್ಮೆನ್ಸನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ನನ್ನ ಒಪಿನಿಯನ್ಗಿಂತ ನಮ್ಮ ಜಡ್ಜಸ್ಗಳ ತೀರ್ಮಾನ ಏನು ಅಂತ ನೋಡೋಣ. ಕರ್ಮ ವಾಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್, ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀರಾ ಅಂತ ನನಗನ್ಸುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನೀವೇನು ಲಿಪ್ ಸಿಂಕ್ ಮಾಡಿದ್ರ, ದ್ಯಾಟ್ ವಾಸ್ ಚೆರಿ ಆನ್ ದ ಟಾಪ್. ಬಟ್ ಅಗೇನ್ ನಮ್ಮ ಜಡ್ಜಸ್ನವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಅವ್ರ ಕ್ರೈಟೀರಿಯಾಗಳು ತುಂಬ ಡಿಫ್ರೆಂಟ್ ಇರುತ್ತೆ. ಎನಿವೇಸ್, ಲೆಟ್ಸ್ ಮೂವ್ ಆನ್ ಟು, ಐ ಸ್ಟಾರ್ಟ್ ವಿತ್ ಕಿಶೋರಮನ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಜೀವಾ ಆ್ಯಂಡ್ ಸಮೀಕ್ಷಾ. ಎಸ್ ಸರ್. ಸರ್, ನಿಮ್ಮ ಕೊರಿಯೋಗ್ರಾಫರ್ ಹೆಸರು? ವಿಕಾಸ್ ಸರ್. ವಿಕಾಸ್. ಗೈಸ್, ಪ್ಯೂರ್ ಡಾನ್ಸಿಂಗ್. ಥ್ಯಾಂಕ್ ಯು ಸರ್. ಆ್ಯಂಡ್ ನನಗೆ ಎಲ್ಲಿ ಸಹ ಒಂದು ಆಚೆ ಈಚೆ ಲ್ಯಾಕ್ ಅನ್ನಿಸ್ಲಿಲ್ಲ ನಿಮ್ಮದು ಈ ಕೊರಿಯೋಗ್ರಫಿ ಆಗಲಿ ಡಾನ್ಸಿಂಗ್ ಆಗಲಿ. ಥ್ಯಾಂಕ್ ಯು ಸರ್. ಇದರಲ್ಲಿ ಸೋಲ್ ಇದೆಯಲ್ಲ, ಐ ಮೀನ್ ಎನರ್ಜಿ ಇತ್ತು ಈ ಒಂದು ಪರ್ಫಾರ್ಮೆನ್ಸಲ್ಲಿ. ಕರ್ಮ. ಎಸ್ ಸರ್. ಆ್ಯಂಡ್ ಒಂದು ಮ್ಯಾಜಿಕ್ ಮೂಮೆಂಟ್ ಮಾಡಿದ್ದೀರಾ ಅಲ್ಲೊಂದು ಒಂದು ಟವೆಲ್, ದಟ್ ವಾಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಯಾರ್, ಸೀರಿಯಸ್ಲಿ. ಆ್ಯಂಡ್ ಕೊರಿಯೋಗ್ರಫಿ ಸ್ಟಾರ್ಟ್ ಟು ಎಂಡ್, ಇಟ್ ವಾಸ್ ಲೈಕ್ ಕಾಂಪಿಟೇಷನ್ಗೆ ಏನು ಬೇಕಲ್ಲ ಅದನ್ನು ನೀವು ತಗೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀವು ಒಂದೊಂದು ಸ್ಟಂಟ್ಸ್ ಮಾಡಿದ್ದೀರಾ, ಲಿಫ್ಟ್ಸ್ ಆಗಲಿ, ಫಾಲ್ ಆಗಲಿ, ಡೆಡ್ ಫಾಲ್ಸ್, ಪ್ಯೂರ್ಲಿ ಅಂದರೆ ಆ ಟೈಮಿಂಗಲ್ಲಿ ಇತ್ತು. ಮತ್ತು ನಿಮ್ಮದು ನೀವು ಸಮೀಕ್ಷಾ ಲಾಸ್ಟ್ ಸ್ಪ್ಲಿಟ್ ಮಾಡಿ ಮೂವ್ ಆಗ್ತಾಯಿದ್ದೀರಾ. ದ್ಯಾಟ್ ವಾಸ್ ಅಲ್ಟಿಮೇಟ್. ಆ್ಯಂಡ್ ಓವರ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಗೈಸ್, ಫೈನಲಲ್ಲಿದ್ದೀರಾ. ರಿಸಲ್ಟ್ ಏನಾಗುತ್ತೆ ಅಂತ ನೋಡೋಣ ಮತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಕಿಶೋರ್ ಸರ್. ಮೂವಿಂಗ್ ಆನ್ ಟು ರಶ್ಮಿತಾ ಅವರೇ, ಹೇಗಾಯಿತು ಕರ್ಮ ಪರ್ಫಾರ್ಮೆನ್ಸ್? ಹಾಯ್ ಗಾಯ್ಸ್. ಹಾಯ್ ಮ್ಯಾಮ್. ಒಂದು ಗ್ರ್ಯಾಂಡ್ ಫಿನಾಲೆ ಸ್ಟೇಜಲ್ಲಿ ವಿದೌಟ್ ಎನಿ ಮಚ್ ಪ್ರಾಪ್ಸ್ ಯೂಸ್ ಮಾಡ್ದೇನೆ ಅವರ್ ಹೋಲ್ ಅಟೆನ್ಷನ್ ವಾಸ್ ಆನ್ ಯು. ಅಷ್ಟು ಚೆಂದ ಇತ್ತು ಪರ್ಫಾರ್ಮೆನ್ಸ್. ನೀಟ್ ಕೊರಿಯೋಗ್ರಫಿ ಅಷ್ಟು ನೀಟಾಗಿತ್ತು. ಆ್ಯಂಡ್ ದ ಕಾನ್ಸೆಪ್ಟ್ ಆಲ್ಸೋ ಆ ಕರ್ಮ ಅಂತ ಏನು ತಗೊಂಡು ಮಾಡಿದ್ದೀರಾ ಅದು ಚೆನ್ನಾಗಿತ್ತು. ಆ್ಯಂಡ್ ಅವ್ರದ್ದು ಏನು ಆ ಕರ್ಮಗೆ ಡಿಫ್ರೆನ್ಸ್ ಕೊಟ್ಟಿದ್ದೀರಾ ಆನ್ ದೇರ್ ಕಾಸ್ಟ್ಯೂಮ್ಸ್ ಆಲ್ಸೋ, ದಟ್ ಈಸ್ ಆಲ್ಸೋ ವೆರಿ ನೈಸ್.
ಅಂದರೆ ಈಗ ನಾವು ಪ್ರಾಪ್ಸ್ ಅದು ಇದು ಇದ್ದರೆ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸ್ಪ್ಲಿಟ್ ಆಗುತ್ತೆ. ಬಟ್ ಹಿಯರ್ ಓನ್ಲಿ 2 ಥಿಂಗ್ಸ್ ವಾಸ್ ಓನ್ಲಿ ಆರ್ಟಿಸ್ಟ್, ಓನ್ಲಿ ಡ್ಯಾನ್ಸಸ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಮ್ಮ whole and soul concentration was there. We couldn't blink also, and I should congratulate a master. Very nice choreographer. Thank you. All the best, guys. Thank you, ma'am. Yeah. And finally, last but not the least, moving on to Elton sir. Let's see what he has to say. Jiva and Samiksha. Yes, sir. Correct. Choreographer Vikas. Vikas, very well done. Very well, smartly choreographed. Thank you, sir. Thank you so much. And coming back to Jiva. Yes, sir. ನೀವು ಏನೆಲ್ಲ ಫಾಲ್ ಮಾಡಿದ್ರಿ, ಫ್ಲಿಪ್ಸ್ ಮಾಡಿದ್ರಿ, ಲೀಪ್ ಆಫ್ ಫೇತ್ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬಿಕಾಸ್ ಒನ್ ಪಾಯಿಂಟ್ ಇಲ್ಲಿಂದ ಇಲ್ಲಿ ಯು ಡಿಡ್ ಅ ವೆರಿ ಲೀಪ್ ಆಫ್ ಫೇತ್. ಓಕೆ, ಯು ವೆನ್ ಐ ಸಾ ಇಟ್ ವಾಸ್ ಲೈಕ್ ಅ ಪೆನ್ಸಿಲ್. ಥ್ಯಾಂಕ್ ಯು ಸರ್. ಅಷ್ಟು ಸ್ಟ್ರೇಟ್ ಇತ್ತು. Your body was so straight. Okay, very well done. Coming back to the whole performance, very nicely performed. Chanag madidra. But my only concern with Samiksha is starting at least 45 seconds you were nervous. 45 seconds you were not Samiksha. No energy, not confident. From 1 minute ನೀವು ಪಿಕ್ ಮಾಡಿದ್ರಿ. ಕರೆಕ್ಟ್? Yes, sir. ನಿಮ್ಮ ಎನರ್ಜಿ ಡ್ರಾಪ್ ಆಯಿತು, ಜೀವ ಕೂಡ ಇಲ್ಲಿ ಬಂದ. ಬಟ್ ಆಫ್ಟರ್ ದ್ಯಾಟ್ ಬೋತ್ ಆಫ್ ಯು ಕೇಮ್ ಟುಗೆದರ್. ಥ್ಯಾಂಕ್ ಯು ಸರ್. ಓಕೆ, ನೆವರ್ ಡೂ ದ್ಯಾಟ್. ಯಾಕೆಂದರೆ ಓಪನ್ ಮಾಡುವಾಗ ವೆನ್ ದ ಕೊರಿಯೋಗ್ರಫಿ ಸ್ಟಾರ್ಟೆಡ್, ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುವಾಗ ಜೀವ ವಾಸ್ ಅನ್ ಫುಲ್ ಜೀವ ಇದ್ದ. ಬಟ್ ಯು ಮೇಡ್ ಹಿಮ್ ಕಮ್ ಡೌನ್ for 45 seconds, but then gradually grow adri. But because ಏನೋ ಒಂದು ಎಕ್ಸಿಕ್ಯೂಷನ್ ವೈಸ್ ಏನೋ ಯು ಕುಡ್ ಹ್ಯಾವ್ ಡನ್ ಸಮಥಿಂಗ್ ಅಂತ ನಂಗೆ ಅನಿಸ್ತು. ಬಟ್ ಅದರ್ವೈಸ್ ಪ್ಯೂರ್ ಡ್ಯಾನ್ಸಿಂಗ್ ಆಲ್ವೇಸ್ ವರ್ಕ್ಸ್ ಫಾರ್ ಮೀ. ಗ್ರೇಟ್ ಪರ್ಫಾರ್ಮೆನ್ಸ್, ಗುಡ್ ಪರ್ಫಾರ್ಮೆನ್ಸ್, ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಕಂಗ್ರ್ಯಾಚುಲೇಷನ್ ವಿಕಾಸ್. ಒಳ್ಳೆ ಕಮೆಂಟ್ಸ್ಗಳು ನಿಮ್ಗೆ ಸಿಕ್ಕಿದೆ, ಒಳ್ಳೆ ಕಾಂಪ್ಲಿಮೆಂಟ್ಸ್ಗಳು ಸಿಕ್ಕಿದೆ ನಿಮಗೆ ಜಡ್ಜಸ್ಗಳಿಂದ. ಏನದು ಸಣ್ಣ ವಿಷಯ ಏನೋ ನಮ್ಮ ಎಲ್ಟನ್ ಸರ್ ಹೇಳಿದ್ದಾರೆ, ಜಸ್ಟ್ ಟ್ರೈ ಟು ಕ್ಯಾರಿ ಆನ್ ಇನ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೇರ್ ಎವರ್ ಯು ಗೋ. ಎಲ್ಲೇ ಹೋದರೂ ಆ ಕಮೆಂಟ್ಸ್ಗಳನ್ನ ದಯವಿಟ್ಟು ತಗೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ. ಇನ್ನೂ ಸಖತ್ತಾಗುತ್ತೆ ನಿಮ್ಮ ಪರ್ಫಾರ್ಮೆನ್ಸು. ಥ್ಯಾಂಕ್ ಯು ಸೊ ಮಚ್. ಸೌಮ್ಯ, ಕೊನೆಗೂ ನಮ್ಮ ಡುವೆಟ್ ಪರ್ಫಾರ್ಮೆನ್ಸ್ಗಳು ಮುಕ್ತಾಯ ಆಯಿತು. ಒಂದಕ್ಕಿಂತ ಒಂದು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಕಷ್ಟಕರ ಕೆಲಸ ಅಂತಂದರೆ ನಮ್ಮ ಜಡ್ಜಸ್ಗಳಿಗೇನೆ. ಯಾರಿಗೆ ಈ ಫಸ್ಟ್ ಪ್ರೈಸ್ ಕೊಡ್ತಾರೆ, ಸೆಕೆಂಡ್ ಪ್ರೈಸ್ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ತಲೆನೋವು ನಮಗಿಲ್ಲ. ಬಟ್ ಎನಿವೇಸ್ ಇದರ ಫಲಿತಾಂಶ ನಾವು ಎಂಡಲ್ಲೇ ಹೇಳ್ತೀವಿ. ಆದರೆ ಸದ್ಯಕ್ಕೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ವಾಪಸ್ ಸಿಗ್ತೇವೆ ನಮ್ಮ ಗ್ರೂಪ್ ಡ್ಯಾನ್ಸ್ ಜೊತೆಗೆ. ಅಲ್ಲಿ ತನಕ ನೀವೆಲ್ಲರೂ ಕೂಡ ನೋಡ್ತಾ ಇರಿ ನಮ್ಮ ಟಿವಿಯ ಡ್ಯಾನ್ಸ್ ವಾರಿಯರ್ ಸೀಸನ್ 4ನ ಗ್ರ್ಯಾಂಡ್ ಫಿನಾಲೆ. This program is brought to you by VK Developers, powered by Nippon Paint, V2 Realty, Amrit Noni, ಆರೋಗ್ಯದ ಭರವಸೆ, Cycle Pure ಅಗರಬತ್ತಿ, Ashoka Business Center, Workspace managed by Vertex, co-powered by